ಹೇ ರಾಧಾ ಮಾಧವ. ಯಾರಾದ್ರು ರಾಧಾ ಮಾಧವ ಹೇಳ್ತೀರಾ? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹ್ಮ್. ರಾಧಾ ಮಾಧವ ಕೀರ್ತನೆ ಮಾಡ್ತೀರಾ? ಮಾಡ್ತೀನಿ ಪ್ರಭುಜಿ. ಜಯೋ ರಾಧ ಮಾಧವ ಕುಂಜ ವಿಹಾರಿ, ಜಯೋ ರಾಧ ಮಾಧವ ಕುಂಜ ವಿಹಾರಿ, ಜಯ ಗೋಪಿ ಜನ ವಲ್ಲಭ ಗಿರಿವರದಾರಿ, ಜಯ ಗೋಪಿ ಜನ ವಲ್ಲಭ ಗಿರಿವರದಾರಿ, ಯಶೋದನಂದನ ಬ್ರಜ ಜನ ರಂಜನ, ಯಶೋದನಂದನ ಬ್ರಜ ಜನ ರಂಜನ, ಯಮುನಾ ತೀರ ವನಚಾರಿ, ಯಮುನಾ ತೀರ ವನಚಾರಿ, ಜಯ ರಾಘವ ಕುಂಜಲಿ ರಾಧ ಮಾಧವ ಕುಂಜಲಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು ಇಂದಿನ ಚರ್ಚಾಕೂಟಕ್ಕೆ ಬಂದಿದ್ದಕ್ಕಾಗಿ. ನಾವು ಇಂದು ಭಾಗವತದ 10ನೇ ಕ್ಯಾಂಟೋ, ಶ್ರೀಮದ್ ಭಾಗವತ 10ನೇ ಕ್ಯಾಂಟೋ 2ನೇ ಚಾಪ್ಟರ್ನ ಬಗ್ಗೆ ವಿಚಾರ ಮಾಡ್ತಾ ಇದ್ವಿ ಕಳೆದ ಕೆಲವು ವಾರಗಳಿಂದ. ಗರ್ಭಸ್ಥ ಕೃಷ್ಣನಲ್ಲಿ ದೇವತೆಗಳ ಪ್ರಾರ್ಥನೆ ಅಂದ್ಬಿಟ್ಟು. ಸೊ ಇಂದಿನ ತರಗತಿಯನ್ನು ಪ್ರಾರಂಭಿಸೋಕೆ ಮುಂಚೆ ನಾವು ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕಿ. ಷಣ್ಮತಾಂ ಸ್ವಕತಾಂ ಕೃಷ್ಣಃ ಪುಣ್ಯಶ್ರವಣ ಕೀರ್ತನ ಹೃದಯಸ್ಥೋ ಹೃದ್ಭದ್ರಾಣಿ ವಿಧುನೋತಿ ಸುಹೃತ್ಸುತಾಂ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಶೀಲ ಪ್ರಭುಪಾದರಿಗೆ ಜಯವಾಗಲಿ. ಶೀಲ ಪ್ರಭುಪಾದರಿಗೆ ಮತ್ತು ಎಲ್ಲ ಇಸ್ಕಾನ್ ಶಿಷ್ಯಗಣಕ್ಕೆ ಹಾಗೂ ಇಸ್ಕಾನ್ ಮಂಗಳೂರು ಕುಲಾಯಿ ಅವರ ಎಲ್ಲ ಡಿವೋಟಿಗಳಿಗೆ ಮತ್ತು ನಮ್ಮ ಪ್ರೆಸಿಡೆಂಟ್ ನಾಮಧೀಶ್ ಪ್ರಭು ಇವರೆಲ್ಲರ ಕೃಪೆಯಿಂದ ನಾವು ಈ ತರಗತಿಗಳನ್ನು ನಡೆಸಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಸೊ ಅವರೆಲ್ಲರ ಪರವಾಗಿ ನಾವು ಭಗವಂತನಿಗೆ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಾ ಇಂದಿನ ತರಗತಿಯನ್ನು ಮತ್ತೆ ಪ್ರಾರಂಭ ಮಾಡೋಣ. ಸೊ ನಿನ್ನೆ ಹೋದ ವಾರ ಎಲ್ಲಿವರೆಗೂ ನಿಲ್ಲಿಸಿದ್ವಿ? ಹರೇ ಕೃಷ್ಣ. ಹೋದ ವಾರ ಯಾವ ಶ್ಲೋಕ ಆಗಿತ್ತು? 38ನೇ. 38 ಆಗಿತ್ತಾ? ಏನ್ ತಿಳ್ಕೊಂಡಿದ್ವಿ 38ನೇ ಶ್ಲೋಕದಲ್ಲಿ? ಸ್ಕ್ರೀನ್ ಶೇರ್ ಆಗ್ತಾ ಇಲ್ಲ. ಪ್ರಭುಜಿ, ಭಗವಂತನ ರೂಪ ಗುಣ ಲೀಲೆಗಳ ಭಗವಂತನ ರೂಪ ಗುಣ ಲೀಲೆಗಳು ತಿಳ್ಕೊಂಡಿದ್ವು ಅಲ್ವಾ? ಕಾಣಿಸ್ತಾ ಇದೆ ಗುರುಜಿ. ಕಾಣಿಸ್ತಾ ಇದೆ ಸ್ಕ್ರೀನ್ ಇವಾಗ? ಪ್ರಭುಜಿ ಕಾಣಿಸ್ತಾ ಇದೆ. ಓಕೆ. ಗುರು ಪರಂಪರೆಯಿಂದ ಬಂದ ವೈಷ್ಣವರಿಂದ ಮಾತ್ರ, ಗುರು ಸಾಧು ಹಾಗೂ ಶಾಸ್ತ್ರಗಳಿಂದ ಮಾತ್ರ ನಾವು ಇದನ್ನೆಲ್ಲ ತಿಳ್ಕೊಳ್ಬೇಕು. ಅವೈಷ್ಣವರಿಂದ ತಿಳ್ಕೊಳ್ಬಾರ್ದು ಅಂತ. ಓಕೆ. ಇನ್ಯಾರಾದ್ರೂ ಹೇಳ್ತೀರಾ ಏನ್ ತಿಳ್ಕೊಂಡ್ವಿ ಹಳೆ ಲಾಸ್ಟ್ ವೀಕ್ ಅಲ್ಲಿ ಅಂತ?
ಭಗವಂತನಿಗೆ ಶಂಖ ಚಕ್ರ ಗದಾ ಪದ್ಮಗಳ ಒಂದು ಚಿಹ್ನೆ ಇರುತ್ತೆ, ವಜ್ರಾಯುಧ ಚಿಹ್ನೆ ಇರುತ್ತೆ. ಅವರು ಭೂಮಿ ಅಥವಾ ಸ್ವರ್ಗಲೋಕದಲ್ಲಿ ನಡೆದಾಗ ಅವ್ರು ಓದಲೆಲ್ಲ ಗುರುತು ಕಾಣಿಸುತ್ತೆ. ಅವನ್ ಕೃಷ್ಣ ನೆಲದ ಮೇಲೆ ಅವಾಗ ಓಡಾಡ್ಬೇಕಾರೆ ಅದೇ ವೃಂದಾವನ ಧಾಮ. ಓಕೆ. ಆಮೇಲೆ ಭಕ್ತನಾದವನಿಗೆ ಮುಕ್ತಿಯ ಇದಿಲ್ಲ, ಅವನಿಗೆ ಸ್ವರ್ಗ ನರಕ ಎಂಬುದು ಯಾವುದೂ ಇಲ್ಲ. ಓಕೆ. ಭಗವಂತನ ಸೇವೆ ಎಲ್ಲಿ ಸಿಗ್ತದೆಯೋ ಅಲ್ಲಿ ಭಗವಂತನ ಸ್ಮರಣೆ ಮಾಡ್ತಾ ಇರ್ಲಿಕ್ಕೆ ಎಲ್ಲಿಯೂ ಅವರಿಗೆ ಇದಿಲ್ಲ. ಭಕ್ತರಾದವರಿಗೆ ಇದು ಬೇಕು ಅದು ಬೇಕಂತ ಇಲ್ಲ, ಮುಕ್ತಿ ಗಿಕ್ತಿ ಅವ್ರ ಅಪೇಕ್ಷೆ ಅಂತ ಇರುವುದಿಲ್ಲ. ಓಕೆ. ಗೋಪಿಯವರು ಯಾವಾಗ್ಲೂ ಭಗವಂತನ ಚಿಂತನೆ ಇರ್ತಾರೆ. ಭಗವಂತನ ಚಿಂತೆ ಮಾಡ್ತಾ ಮಾಡ್ತಾ ಅವರು ಸಮಾಧಿ ಸ್ಥಿತಿಗೂ ಹೋಗ್ತಾರೆ. ಅವ್ರು ಸದಾ ಅದರಲ್ಲೇ ಇರ್ತಾರೆ. ವೈಷ್ಣವರು 24 ಗಂಟೆನೂ ಭಗವಂತನ ಪಾದಕಮಲಗಳನ್ನೇ ಧ್ಯಾನಿಸ್ತಾ ಇರಬೇಕು. ಓಕೆ. ಮತ್ತೆ ಶ್ರವಣ ಕೀರ್ತನೆ ಚಿಂತನೆ ಮಾಡೋದು ನಮ್ಮ ಕರ್ತವ್ಯ. ಓಕೆ, ಸರಿ. ಎಲ್ರು ಚೆನ್ನಾಗಿ ಹೇಳಿದ್ದೀರಾ, ಎಲ್ಲ ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದೀರಾ, ಧನ್ಯವಾದಗಳು. ಸೊ ಈಗ 39ನೇ ಶ್ಲೋಕಕ್ಕೆ ಹೋಗೋಣ. ಶ್ಲೋಕ 39. ನತೆ ಅಭವಸ್ಯೇಷ ಭವಸ್ಯ ಕಾರಣಂ ವಿನಾ ವಿನೋದಂ ಬತ ತರ್ಕಯಾಮಹೇ. ಭವೋ ನಿರೋಧಃ ಸ್ಥಿತಿರಪ್ಯವಿದ್ಯೆಯ ಕೃತ ಯಸತ್ವಯ ಭಯಾಶ್ರಯಾತ್ಮನಿ. ಈಗ ರಿಪೀಟ್ ಮಾಡೋಣ. ನತೆ ಭವೇಸ್ಯೇಷ ಭವಸ್ಯ ಕಾರಣಂ. ನತೆ ಭವಸ್ಯ ಕಾರಣಂ. ನತೆ ಭವಸ್ಯೇಷ ಭವಸ್ಯ ಕಾರಣಂ. ವಿನಾ ವಿನೋದಂ ಬತ ತರ್ಕಯಾಮಹೇ. ನತೆ ಅಭವಸ್ಯೇಷ ಭವಸ್ಯ ಕಾರಣಂ ವಿನಾ ವಿನೋದಂ ಬತ ತರ್ಕಯಾಮಹೇ. ನತೆ ಅಭವಸ್ಯೇಷ ಭವಸ್ಯ ಕಾರಣಂ ವಿನಾ ವಿನೋದಂ ಬತ ತರ್ಕಯಾಮಹೇ. ನತೆ ಭವಸ್ಯೇಷ ಕಾರಣಂ ವಿನೋದಂ ಬತ ತರ್ಕಯಾಮಹೇ. ಭವೋ ನಿರೋಧಃ ಸ್ಥಿತಿರಪ್ಯವಿದ್ಯೆಯ. ಭವೋ ನಿರೋಧಃ ಸ್ಥಿತಿರಪ್ಯವಿದ್ಯೆಯ. ಕೃತ ಯತಸ್ವಸ್ಯ ಭಯಾಶ್ರಯಾತ್ಮನಿ. ಕೃತಾಃ ಯತ ತ್ವಯಿ ಅಭಯಾಶ್ರಯಾತ್ಮನಿ. ಈಗ ಶಬ್ದಾರ್ಥಗಳನ್ನು ನೋಡೋಣ. ನ ಇಲ್ಲ, ತೇ ಪೂಜ್ಯವಾದ ನಿನ್ನ, ತೇ ಪೂಜ್ಯವಾದ ನಿನ್ನ, ಅಭವಸ್ಯ ಸಾಮಾನ್ಯ ಜೀವಿಗೆ ಇರುವಂತಹ ಜನನ ಮರಣ ಪಾಲನಗಳಿಲ್ಲದವನಾದ. ಸಾಮಾನ್ಯ ಜೀವಿಗೆ ಇರುವಂತಹ ಜನನ ಮರಣ ಪಾಲನಗಳಿಲ್ಲದವನಾದ. ಈಶ ಪರಮಪ್ರಭುವೇ. ಭವಸ್ಯ ನಿನ್ನ ಆವಿರ್ಭಾವದ, ನಿನ್ನ ಜನ್ಮದ, ಕಾರಣಂ ಕಾರಣವು, ವಿನಾ ಇಲ್ಲದೆ, ವಿನೋದಂ ಲೀಲೆಗಳು ಏನೆಲ್ಲ ಹೇಳಿದಾಗಲೂ ಈ ಜಗತ್ತಿಗೆ ಬರಲು ಯಾವುದೇ ಕಾರಣಕ್ಕೂ ನೀನು ಒತ್ತಾಯಿಸಲ್ಪಡಲಿಲ್ಲ. ಲೀಲೆಗಳು ಏನೆಲ್ಲ ಹೇಳಿದಾಗಲೂ ಈ ಜಗತ್ತಿಗೆ ಬರಲು ಯಾವುದೇ ಕಾರಣಕ್ಕೂ ಒತ್ತಾಯಿಸಲ್ಪಡಲಿಲ್ಲ. ಬತ ಆದಾಗ್ಯೂ, ತರ್ಕಯಾಮಹೇ ನಾವು ವಾದ ಮಾಡಲಾರೆವು.
ತರ್ಕಯಾಮಾಹೆ, ನಾವು ವಾದ ಮಾಡಲಾರೆವು. ಆದರೆ ಕೇವಲ ಇವು ನಿನ್ನ ಲೀಲೆಗಳಾಗಿವೆ ಎಂದು ತಿಳಿಯುತ್ತೇವೆ. ಆದರೆ ಕೇವಲ ಇವು ನಿನ್ನ ಲೀಲೆಗಳಾಗಿವೆ ಎಂದು ತಿಳಿಯುತ್ತೇವೆ. ಭವಃ ಜನ್ಮ, ಜನ್ಮ, ನಿರೋಧಃ ಮರಣ, ನಿರೋಧ ಮರಣ, ಸ್ಥಿತಿ ಪಾಲನೆ, ಸ್ಥಿತಿ ಪಾಲನೆ, ಅಪಿ ಕೂಡ, ಅಪಿ ಕೂಡ, ಅವಿದ್ಯೆಯ ಬಾಹ್ಯ ಮಾಯ ಶಕ್ತಿಯಿಂದ, ಮಾಯಶಕ್ತಿಯಿಂದ ಕೃತಾಃ ಮಾಡಲ್ಪಟ್ಟಿವೆ. ಮಾಡಲ್ಪಟ್ಟಿವೆ. ಯತಃ ಏಕೆಂದರೆ, ಯತಃ ಏಕೆಂದರೆ, ತ್ವಯಿ ನಿನ್ನಲ್ಲಿ, ಅಭಯಾಶ್ರಯ ಸಕಲರ ಭಯರಹಿತ ಆಶ್ರಯನೇ, ಅಭಯ ಆಶ್ರಯ ಸಕಲರ ಭಯರಹಿತ ಆಶ್ರಯನೇ, ಆತ್ಮನಿ ಸಾಧಾರಣ ಜೀವಿಯ, ಆತ್ಮನಿ ಸಾಧಾರಣ ಜೀವಿಯ. ಅನುವಾದ ಮತ್ತು ಭಾವಾರ್ಥ. ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಹೇ ಪರಮಪ್ರಭುವೇ, ನೀನು ಈ ಭೌತಿಕ ಜಗತ್ತಿನಲ್ಲಿ ಕಾಮ್ಯ ಕರ್ಮಗಳ ಫಲವಾಗಿ ಜನ್ಮ ತಾಳುವ ಸಾಮಾನ್ಯ ಜೀವಿಯಲ್ಲ. ಆದುದರಿಂದ ಈ ಜಗತ್ತಿನಲ್ಲಿ ನಿನ್ನ ಆವಿರ್ಭಾವವು ಅಥವಾ ಜನ್ಮವು ನಿನ್ನ ಆಹ್ಲಾದಕ ಶಕ್ತಿಯಿಂದ ಆಗಿದೆಯಲ್ಲದೆ ಬೇರೆ ಕಾರಣದಿಂದಲ್ಲ. ಹಾಗೆಯೇ ನಿನ್ನ ಅಂಶಗಳಾಗಿರುವ ಜೀವಿಗಳ ಜನ್ಮ, ಮೃತ್ಯು ಮತ್ತು ಜರೆಗಳಂತಹ ಸಂಕಷ್ಟಗಳಿಗೆ ನಿನ್ನ ಬಹಿರಂಗ ಶಕ್ತಿಯಿಂದ ಈ ಜೀವಿಗಳು ನಿಯಂತ್ರಕವಾಗುವುದೇ ಕಾರಣವಲ್ಲದೆ ಬೇರೆಯನ್ನಲ್ಲ. ಈಗ ಮತ್ತೆ ರಿಪೀಟ್ ಮಾಡೋಣ. ಹೇ ಪರಮಪ್ರಭುವೇ, ನೀನು ಈ ಭೌತಿಕ ಜಗತ್ತಿನಲ್ಲಿ ಕಾಮ್ಯ ಕರ್ಮಗಳ ಫಲವಾಗಿ ಜನ್ಮ ತಾಳುವ ಸಾಮಾನ್ಯ ಜೀವಿಯಲ್ಲ. ಆದುದರಿಂದ ಈ ಜಗತ್ತಿನಲ್ಲಿ ನಿನ್ನ ಆವಿರ್ಭಾವವು ಅಥವಾ ಜನ್ಮವು ನಿನ್ನ ಆಹ್ಲಾದಕ ಶಕ್ತಿಯಿಂದ ಆಗಿದೆಯಲ್ಲದೆ ಬೇರೆ ಕಾರಣದಿಂದಲ್ಲ. ಹಾಗೆಯೇ ನಿನ್ನ ಅಂಶಗಳಾಗಿರುವ ಜೀವಿಗಳ ಜನ್ಮ, ಮೃತ್ಯು, ಜರೆಗಳಂತಹ ಸಂಕಷ್ಟಗಳಿಗೆ ನಿನ್ನ ಬಹಿರಂಗ ಶಕ್ತಿಯಿಂದ ಈ ಜೀವಿಗಳು ನಿಯಂತ್ರಕವಾಗುವುದೇ ಕಾರಣವಲ್ಲದೆ ಬೇರೆಯಲ್ಲ. ಯಾರು ಭಾವಾರ್ಥ ಓದ್ತಾರೆ ಹ್ಯಾಂಡ್ ರೈಸ್ ಮಾಡಿ. ಗೀತಾ ಮಾತಾಜಿ ನೀವು ಶುರು ಮಾಡಿ, ಮಿಕ್ತೋರ್ ಹ್ಯಾಂಡ್ ರೈಸ್ ಮಾಡಿ. ಹರೇ ಕೃಷ್ಣ ಪ್ರಭುಜಿ. ಭಾವಾರ್ಥ ಶಿಲ ಪ್ರಭುಪಾದರಿಂದ ಶಿಲ ಪ್ರಭುಪಾದರಿಗೆ ಜಯವಾಗಲಿ. ಭಗವದ್ಗೀತೆಯಲ್ಲಿ ಹೇಳಿರುವಂತೆ 15.7 ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನ. ಜೀವಿಗಳು ಪರಮಪ್ರಭುವಿನ ಬೇರೆ ಬೇರೆ ಅಂಶಗಳಾಗಿವೆ ಮತ್ತು ಹೀಗೆ ಅವು ಗುಣಾತ್ಮಕವಾಗಿ ಭಗವಂತನೊಡನೆ ಅಖಂಡವಾಗಿವೆ. ಪರಮಪ್ರಭುವು ಅವತಾರಿಯಾಗಿ ಆವಿರ್ಭವಿಸುವುದಕ್ಕೆ ಮತ್ತು ಮರೆಯಾಗುವುದಕ್ಕೆ ಅವನ ಆಹ್ಲಾದ ಶಕ್ತಿಯೇ ಕಾರಣವಲ್ಲದೆ ಬೇರೆ ಯಾವುದೂ ಅಲ್ಲವೆಂದು ನಾವು ತಿಳಿಯಬಲ್ಲವು. ನಾವು ದೇವೋತ್ತಮ ಪರಮ ಪುರುಷನನ್ನು ಆವಿರ್ಭವಿಸುವಂತೆ ಬಲಾತ್ಕರಿಸಲಾರವು. ಭಗವದ್ಗೀತೆಯಲ್ಲಿ ಅವನು ಹೇಳುವಂತೆ 4.7 ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಏ ಭರತ ವಂಶಜನೆ, ಯಾವಾಗಲೇ ಆಗಲಿ ಎಲ್ಲಿಯೇ ಆಗಲಿ ಧರ್ಮಾಚರಣೆಗೆ ಗ್ಲಾನಿಯುಂಟಾದಾಗ ಮತ್ತು ಅಧರ್ಮವು ಮೇಲೆದ್ದಾಗ ನಾನು ಅವತರಿಸುತ್ತೇನೆ. ರಾಕ್ಷಸರಿಂದ ಉಂಟಾದ ಭಾರವನ್ನು ಇಳಿಸಬೇಕಾಗಿ ಬಂದಾಗ ದೇವೋತ್ತಮ ಪುರುಷನು ಅದನ್ನು ಅನೇಕ ರೀತಿಗಳಲ್ಲಿ ಮಾಡಬಲ್ಲನು. ಏಕೆಂದರೆ ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಈ ಶ್ಲೋಕದಲ್ಲಿ ಕೇಳಿಸ್ತಾ ಇದೆಯಲ್ಲ ಎಲ್ರಿಗೂ? ಈ ಶ್ಲೋಕದಲ್ಲಿ ನಮ್ಗೆ ಭಗವಂತನಿಗೂ ಮತ್ತು ಸಾಮಾನ್ಯ ಜೀವಿಗಳಿಗೂ ಇರುವ ವ್ಯತ್ಯಾಸವನ್ನು ಇಲ್ಲಿ ಕೊಡಲಾಗಿದೆ.
ಮೊದಲನೇದಾಗಿ ಭಗವಂತನದು ಏನು ನಮಗೂ ಅವ್ರ ಭಗವಂತನಿಗೆ ಡಿಫ್ರೆನ್ಸ್ ಅಂದ್ರೆ ಮೊದಲನೇದು ಭಗವಂತನದು ದಿವ್ಯ ಜನ್ಮ, ದಿವ್ಯವಾದ ಜನ್ಮ. ಅದು ಸಾಮಾನ್ಯ ಮನುಷ್ಯರು ನಾವೆಲ್ಲ ಹಿಂದಿನ ಕರ್ಮಗಳ ಫಲವಾಗಿ ಹುಟ್ಟುತ್ತೀವಿ, ನಮಗೆ ಬೇರೆ ದಾರಿ ಇಲ್ಲ, ಹುಟ್ಟಲೇಬೇಕು. ನಮ್ಮನ್ನೆಲ್ಲ ಇಲ್ಲಿ ಈಗ ತಳ್ಳಿ ಕಳಿಸಿದ್ದಾರೆ, ನೀವೆಲ್ಲ ಕರ್ಮ ಮಾಡಿದ್ದೀರಾ, ಅದರ ಫಲ ಅನುಭವಿಸಿ ಅಂದ್ಬಿಟ್ಟು ನಮ್ಮನ್ನೆಲ್ಲ ತಳ್ಳಿ ಕಳಿಸಿದ್ದಾರೆ. ಅದಕ್ಕೆ ನಮಗೆ ಅನಿವಾರ್ಯ, ಬೇರೆ ದಾರಿ ಇಲ್ಲ, ನಾವು ಬರಲೇಬೇಕು. ಸೊ ಆದ್ರೆ ಭಗವಂತನಿಗೆ ಇದು ಯಾವುದೇ ಕರ್ಮಕ್ಕೆ ಬದ್ಧನಲ್ಲ. ಅವನು ಬರುವುದು ಕೇವಲ ಏನಕ್ಕೆ, ತನ್ನ ವಿನೋದ ಅಥವಾ ಲೀಲೆಗಾಗಿ ಮಾತ್ರ ಬರ್ತಾನೆ. ತನ್ನ ವಿನೋದ ಮತ್ತು ತನ್ನ ಲೀಲೆಗಳನ್ನು ಮಾಡ್ಲಿಕ್ಕೋಸ್ಕರ ಬರ್ತಾನೆ. ಸೊ ಇನ್ನೊಂದು, ಅದು ಮೊದಲನೇ ವಿಷಯ, ಅವನು ದಿವ್ಯ ಜನ್ಮ. ಇನ್ನೊಂದು ಮಾಯೆಯ ಪ್ರಭಾವ. ಸೊ ನಮಗೆ ಸಾವು ನೋವುಗಳು, ಹುಟ್ಟು, ಜನ್ಮ, ಮೃತ್ಯು, ಜರ, ವ್ಯಾಧಿ ಇವೆಲ್ಲವೂ ಕೂಡ ಭಯ ಇರುತ್ತೆ. ಜನ್ಮ, ಮೃತ್ಯು, ಜರಾವಾದಿಗಳ ಭಯ, 4 ಭಯಗಳಿರ್ತವೆ. ಅದ್ರ ಮೇಲೆ ತ್ರಿವಿಧ ಕ್ಲೇಶಗಳು ಕೂಡ ಇರ್ತವೆ ನಮಗೆ. ಈ ರೀತಿಯಾಗಿ ನಾವು ಯಾಕೆ ನಮ್ಗೆ ಈ ಕಷ್ಟಗಳಿದ್ದಾವೆ ಅಂದ್ರೆ, ನಾವು ಮಾಯೆ ಅಥವಾ ಅವಿದ್ಯೆಯ ಪ್ರಭಾವದಲ್ಲಿ ಇದ್ದೇವೆ. ಸೊ ಆದ್ರೆ ಭಗವಂತ ಅವಿದ್ಯೆಗೂ ಕೂಡ ಅವನು ಇದು ಏನು ಅವನ ಕಂಟ್ರೋಲಲ್ಲಿ ಇದೆ. ಅಂದ್ರೆ ಮಾಯಾಶಕ್ತಿ ಕೂಡ ಭಗವಂತನ ಕಂಟ್ರೋಲ್, ನಿಯಂತ್ರಣದಲ್ಲಿದೆ. ಅಂದ್ರೆ ಭಗವಂತನ ಸ್ವತಃ ಅಭಯಾಶ್ರಯ. ಯಾರಿಗೆ ನಮಗೆಲ್ಲವನ್ನು ನಮಗೆಲ್ಲರಿಗೂ ಕೂಡ ಭಯವಿಲ್ಲದ ಒಂದು ಆಶ್ರಯ ತಾಣವನ್ನು ಕೊಡ್ತಾನೆ ಭಗವಂತ. ಅದರಿಂದ ಭಗವಂತನಿಗೆ ಅದರ ಮಾಯೆಯ ಪ್ರಭಾವ ಇರೋದಿಲ್ಲ ಭಗವಂತನಿಗೆ. ಅದಕ್ಕೋಸ್ಕರ ಏನ್ ಮಾಡ್ತಾನೆ ಅವನು, ಭಗವಂತ ನಮಗೆ ಆಶ್ರಯ ತಾಣವನ್ನು ಕೊಡ್ತಾನೆ. ಆ ಆಶ್ರಯ ತಾಣದಲ್ಲಿ ಯಾವ ಭಯವೂ ಇರುವುದಿಲ್ಲ. ಅದರಿಂದ ಭಗವಂತನ ಧಾಮವನ್ನು ಅಭಯಾಶ್ರಮ ಅಂತ ಕರೀತಾರೆ, ಅಥವಾ ಅಭಯಾಶ್ರಯ ಅಂತಾರೆ. ಭಗವಂತ ಅಭಯಾಶ್ರಯ. ಸೊ ಮೊದಲನೇದು ದಿವ್ಯ ಜ್ಞಾನ, ದಿವ್ಯ ಜನ್ಮ. ಎರಡನೇದು ನಾವು ಮಾಯೆ ಪ್ರಭಾವದಲ್ಲಿದ್ದೀವಿ, ಭಗವಂತ ಮಾಯೆ ಪ್ರಭಾವದಲ್ಲಿ ಇಲ್ಲ. ಮೊದಲನೇದಾಗಿ ಭಗವಂತನ ದಿವ್ಯ ಜನ್ಮ ಅಂದ್ರೆ ಹಿಂದಿನ ಕರ್ಮಗಳ ಫಲವಾಗಿ ಭಗವಂತ ಹುಟ್ಟೋದಿಲ್ಲ, ನಾವು ಮಾತ್ರ ಹುಟ್ಟುವಂಥದ್ದು. ನಂತರ ಮೂರನೇದಾಗಿ ತರ್ಕಕ್ಕೆ ನಿಲುಕದವನು, ಅಚಿಂತ್ಯ. ಭಗವಂತನ ಒಂದು ಲೀಲೆಗಳು, ಭಗವಂತನ ಜನ್ಮ ಕರ್ಮಗಳು ಇವೆಲ್ಲವೂ ಕೂಡ ಅಚಿಂತ್ಯ. ಭಗವಂತ ಯಾಕೆ ಅವತರಿಸ್ತಾನೆ ಏವುದು ಎನ್ನುವುದನ್ನು ನಾವು ಕೇವಲ ತರ್ಕದಿಂದ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ತರ್ಕಯಾಮಹೆ ಅಂತಾರೆ ಇವರು ಯಾರು, ವೇದವ್ಯಾಸರು. ತರ್ಕಯಾಮಹೆ, ತರ್ಕದಿಂದ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಯಾವ ರೀತಿಯಿಂದ ಅರ್ಥ ಮಾಡ್ಕೋಬಹುದು? ಅದನ್ನು ಕೇವಲ ಭಕ್ತಿ ಸೇವೆಯಿಂದ ನಾವು ಅರ್ಥ ಮಾಡ್ಕೊಳ್ಬಹುದು. ಅದರಿಂದ ಈ ಶ್ಲೋಕದಲ್ಲಿ ಈ 3 ವ್ಯತ್ಯಾಸಗಳನ್ನು ನಮಗೆ ಮತ್ತೆ ಸಾಮಾನ್ಯ ಜೀವಿಗಳಾದ ನಮ್ಮಗಳಿಗೆ ಮತ್ತು ಭಗವಂತನಿಗೆ ಕೊಡಲಾಗಿದೆ. ಒಂದು ದಿವ್ಯ ಜನ್ಮ, ಇನ್ನೊಂದು ಮಾಯೆಯ ಪ್ರಭಾವದಲ್ಲಿದ್ದೀವಿ ನಾವು. ನಂತರ ಭಗವಂತನ ಜನ್ಮಗಳು ಮತ್ತು ಕಾರ್ಯಗಳು, ಲೀಲೆಗಳು ನಮ್ಮ ತರ್ಕಕ್ಕೆ ನಿಲುಕುವುದಿಲ್ಲ. ಯಾಕಂದ್ರೆ ಅವನು ಎಲ್ಲ ಕೆಲಸಗಳನ್ನು ಅಸಾಧಾರಣವಾಗಿ ಮಾಡ್ತಾನೆ. ಸೊ ಅದರಿಂದ ಅಚಿಂತ್ಯವಾಗಿ ನಮ್ಮ ಸಾಮಾನ್ಯ ಚಿಂತನೆಗೆ ಒಳಗಾಗುವಷ್ಟು ಸಣ್ಣ ಕೆಲಸಗಳನ್ನು ಮಾಡೋದಿಲ್ಲ ಭಗವಂತ. ಹರೇ ಕೃಷ್ಣ. ಯಾರು ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. 6033. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಅದರಿಂದ ನಾವು ಏನ್ ಮಾಡ್ತೀವಿ, ನಮ್ಮ ಎಲ್ಲ ಹಳೆಯ ಕರ್ಮಗಳಿಂದವೇ ಆ ಕರ್ಮಗಳ ಫಲವಾಗಿ ಪ್ರಪಂಚದಲ್ಲಿ ಹುಡ್ತೀವಿ. ಆದ್ರೆ ಭಗವಂತನಿಗೆ ಹಾಗಲ್ಲ. ಭಗವಂತ ನಮ್ಮ ಇದು ಶಿಲ ಪ್ರಭುಪಾದರು ಈ ಉದಾಹರಣೆಯನ್ನು ಮತ್ತೆ ಹೇಳ್ತಾ ಇರ್ತಾರೆ. ಭಗವಂತ ಒಂದು ಸೆಂಟ್ರಲ್ ಜೈಲಿಗೆ ಒಂದು ಭೇಟಿ ಕೊಡುವ ಅಧಿಕಾರಿ ಅಂತೆ. ಅವನು ಒಂದು ಪ್ರಧಾನಮಂತ್ರಿ ಇದ್ದ ಹಾಗೆ ಸೆಂಟ್ರಲ್ ಜೈಲಿಗೆ ಭೇಟಿ ಕೊಡ್ತಾನೆ. ಅಂದ್ರೆ ಭಗವಂತ ಕೈದಿ ಅಲ್ಲ. ತನ್ನ ಕೆಲಸಕ್ಕಾಗಿ ತನ್ನ ಕೆಲಸ ಕೊಟ್ಟಿರೋದು, ತನ್ನ ಸೇವಕರಿಗೆ ಕೊಟ್ಟಿರೋ ಕೆಲಸ ಸರಿಯಾಗಿ ನಡೀತಾ ಇದೆಯೋ ಇಲ್ಲೋ, ಅಥವಾ ನಮಗೇನಾದ್ರೂ ಕಡಿಮೆ ಆಗಿದೆಯೋ ಇಲ್ವೋ ಅನ್ನೋದನ್ನ ನೋಡೋದಕ್ಕೆ ಬರ್ತಾನೆ, ತಪಾಸಣೆಗಾಗಿ ಬರ್ತಾನೆ. ಸೊ ಈಗ ಬರುವಾಗ್ಲೂ ಕೂಡ ಈ ಜಗತ್ತಿನಲ್ಲಿ, ಈ ಜೈಲಿನಲ್ಲಿ ನಾವೆಲ್ಲ ಇದ್ದೀವಿ. ಭಗವಂತ ಈಗ ಬಂದ್ರು ಕೂಡ ನಮ್ಮ ಉದ್ಧಾರಕ್ಕೋಸ್ಕರನೇ ಬರ್ತಾನೆ ಮತ್ತು ನಮ್ಮನ್ನು ಧಾಮಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಬರ್ತಾನೆ. ಸೊ ಅದರಿಂದ ಭಗವಂತ ಈ ಧಾಮಕ್ಕೆ ಬರೋದೇನಕ್ಕೆ, ಈ ಭೂಲೋಕಕ್ಕೆ ತನ್ನ ಭಕ್ತರನ್ನು ರಕ್ಷಿಸ್ಲಿಕ್ಕೆ ಮತ್ತು ಅವನು ಆನಂದವನ್ನು ನೀಡುವ ಲೀಲೆಗಳನ್ನು ಮಾಡ್ತಾನೆ. ಅಂತಹ ಆನಂದವನ್ನು, ಭಗವಂತನಿಗೆ ಆನಂದ ಕೊಡುವ ಭಗವದ್ ಲೀಲೆಗಳನ್ನು ನಾವು ಶ್ರವಣ ಮಾಡುವುದರಿಂದ ಕೂಡ ನಾವು ಈ ಭವಮುಕ್ತವನ್ನು ಪಡೆಯಬಹುದು. ಸೊ ನಂತರ ಇಲ್ಲಿ ಜೀವಾತ್ಮ ಮತ್ತು ಪರಮಾತ್ಮನ ಅನಿಭಾವವಾದ ಒಂದು ಸಂಭವ ಇದೆ, ಅವಿನಾಭಾವ ಒಂದು ಸಂಬಂಧ ಇದೆ. ಅಂದ್ರೆ ಭಗವಂತ ಹೇಳ್ತಾನೆ, ಮೇಮೇವಾಂಶೋ ಜೀವಲೋಕೆ ಅಂತ ಭಗವಂತ ಹೇಳ್ತಾನೆ. ಅಂದ್ರೆ ಈ ಶ್ಲೋಕದ ಮೂಲಕ ಭಗವಂತ ಏನ್ ಹೇಳ್ತಾ ಇದ್ದಾನೆ, ಸ್ಪಷ್ಟಪಡಿಸ್ತಾ ಇದ್ದಾನೆ, ಈ ಲೋಕದಲ್ಲಿ ಎಲ್ಲಾ ಜೀವಿಗಳು ಭಗವಂತನ ಸನಾತನ ಅಂಶಗಳು. ಅಂದ್ರೆ ಸನಾತನ ಅಂದ್ರೆ ನಮಗೆ ಆದಿ ಮೊದಲಿಲ್ಲ, ನಮ್ಗೆಲ್ರಿಗೂ ಕೂಡ ಆದಿ ಮೊದಲಿಲ್ಲ. ಸೊ ಭಗವಂತ ಇದರಲ್ಲಿ ಕುರುಕ್ಷೇತ್ರ ಯುದ್ಧದಲ್ಲಿ ಸಮಯ ಹೇಳ್ತಾ ಇದ್ದಾನೆ, ಮಮೇವಾಂಶ ಜೀವಲೋಕೆ, ಎಲ್ಲರೂ ಕೂಡ ನೀನು ಇಷ್ಟು ಜನ ಇಲ್ಲಿದ್ದಾರೆ, ಇವೆಲ್ಲರೂ ಮೊದಲು ಇದ್ರು, ಈ ಯುದ್ಧದ ನಂತರವೂ ಇರ್ತಾರೆ. ಆದ್ರೆ
ಯಾವಾಗ್ಲೂ ಇವರಿಗೆ ಆತ್ಮಕ್ಕೆ ಸಾವಿಲ್ಲ. ಅದರಿಂದ ಮಮೇವಾಂಶ ಜೀವಲೋಕ. ಸೊ ಇಲ್ಲಿ ಈ ಶ್ಲೋಕದಲ್ಲಿ ಶ್ರೀಕೃಷ್ಣ ಏನ್ ಹೇಳ್ತಾನೆ, ಎಲ್ಲರೂ ಗುಣಾತ್ಮಕವಾಗಿ ಏಕತೆ ಇದೆ. ಅಂದ್ರೆ ಸಮುದ್ರದ ಒಂದು ಹನಿ ನೀರು ಹೇಗೆ ಹೇಳ್ತಾರೆ, ಶ್ರೀಲ ಪ್ರಭುಪಾದರು ಈ ಉದಾಹರಣೆಯನ್ನು ಮತ್ತೆ ಮತ್ತೆ ಹೇಳ್ತಾ ಇರ್ತಾರೆ. ತುಂಬಾ ಸುಲಭವಾಗಿ ನಾವು ಕೂಡ ಅರ್ಥ ಮಾಡ್ಕೋಬಹುದು. ಅಂದ್ರೆ ಪ್ರಭುಪಾದರು ಕೂಡ ಉದಾಹರಣೆಗಳೆಲ್ಲ ಸುಲಭವಾಗಿ ನಮ್ಗೆ ಅರ್ಥ ಮಾಡ್ಕೊಳ್ಳುವಂತಹ ಒಂದು ಸಾಮಾನ್ಯ ಜನರಿಗೆ ಅರ್ಥವಾಗುವಂತ ಉದಾಹರಣೆಗಳನ್ನು ಅವರು ಕೊಟ್ಟು ನಮ್ಗೆ ಒಂದು ದಯೆಯ ಒಂದು ಸಮುದ್ರ ಅಂತ, ಅವರೇ ಸಮುದ್ರ ಅಂತ ಹೇಳ್ಬೋದು. ಸೊ ಹೇಗೆ ಒಂದು ಸಮುದ್ರದ ಒಂದು ಹನಿ ನೀರು ಹೇಗೆ ಇಡೀ ಸಮುದ್ರದ ಗುಣವನ್ನು ತೋರಿಸುತ್ತೋ ನಮಗೆ, ಅದೇ ರೀತಿ ನಾವು ಭಗವಂತನ ಗುಣಗಳು ಎಲ್ಲಾ ಗುಣಗಳನ್ನು ಹೊಂದಿದ್ದೀವಿ. ಆದ್ರೆ ವ್ಯತ್ಯಾಸ ಏನು ಅಂದ್ರೆ, ಗಾತ್ರದಲ್ಲಿ ನಾವು ಅಣು ಮಾತ್ರರು, ಅಂದ್ರೆ ಸಣ್ಣವರು, ಒಂದು ಆಟಮ್ ಇದ್ದಂಗೆ. ಆದ್ರೆ ಭಗವಂತ ವಿಭು. ಸೊ ಭಗವಂತ ಅವನು ಹೇಳ್ತಾರೆ, ನಾವು ಸಣ್ಣದಾಗಿರೋದ್ರಿಂದ ಮಾಯೆಗೆ ಒಳಗಾಗ್ತದೆ, ಆದ್ರೆ ಭಗವಂತನ ಆ ಮಾಯೆಯ ಒಡೆಯ. ಸೊ ಆದ್ರಿಂದ ಈ ನಾವು ಕೂಡ ನಮ್ಮ ಒಂದು ಗಾತ್ರವನ್ನು ಭಗವಂತನ ಹಾಗೆ ಬೆಳೆಸ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಾಗ, ಅಂದ್ರೆ ಭಗವಂತನ ಹಾಗೆ ಬೆಳೆಸ್ಕೊಳ್ಳಿಕ್ಕೆ ಪಟ್ಟಾಗ, ಅಂದ್ರೆ ನಾವು ಹೆಚ್ಚು ನಾವು ಭಗವಂತನೊಂದಿಗೆ ಅಂದ್ರೆ ಭಗವಂತನ ಹತ್ರ ಹೋಗ್ಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ. ಅವಾಗ ಏನಾಗುತ್ತೆ, ನಮ್ಮ ಅಣುಗಾತ್ರದ ಒಂದು ಜೀವಾತ್ಮ ಏನಿದೆ ಅದಕ್ಕೆ ಭಗವಂತನ ಶಕ್ತಿ ಸಿಗುತ್ತೆ. ಯಾವಾಗ ಭಗವಂತ ಅಂದ್ರೆ ನಾವು ಈಗ ಒಂದು ಬೆಂಕಿಯ ಜೊತೆಯಲ್ಲಿ ಇರುವವರೆಗೂ ಅದಕ್ಕೆ ವ್ಯಾಲ್ಯೂ. ಒಂದು ಸಾರಿ ಬೆಂಕಿಯಿಂದ ಹೊರಗಡೆ ಬಂತು ಅಂದ್ರೆ ಅದು ಆರಿ ಹೋಗುತ್ತೆ ತಕ್ಷಣ, ಕೇವಲ ಅರ್ಧ ಸೆಕೆಂಡ್ ಅಲ್ಲಿ ಆರಿ ಹೋಗುತ್ತೆ, ಮುಗಿದೋಯ್ತು ಅದ್ರ ಕೆಲಸ. ಅದರಿಂದ ನಾವು ಅಣು ಮಾತ್ರದವ್ರು ಜೀವಾತ್ಮ. ಅದೇ ನಾವು ಬೆಂಕಿಯ ಜೊತೆಯಲ್ಲಿದ್ರೆ ಆ ಬೆಂಕಿಗೆ ಎಷ್ಟು ಶಕ್ತಿ ಇರುತ್ತೋ ಅಷ್ಟು ಶಕ್ತಿ ನಮಗೂ ಕೂಡ ಇರುತ್ತೆ. ಸೊ ಅದರಿಂದ ನಾವು ಇದು ಅಣು ಮಾತ್ರದವರು, ಭಗವಂತ ಪರಮಾತ್ಮ, ಅವನು ವಿಭು, ಅವನು ಸಂಪೂರ್ಣ ಭಗವಂತ. ಸೊ ಅದರಿಂದ ಭಗವಂತನ ಅವತಾರ ಮತ್ತು ಇಚ್ಛಾಶಕ್ತಿಗಳು ಇಲ್ಲಿ ಹೇಳಿದಂಗೆ ಈ ಶ್ಲೋಕದಲ್ಲಿ ಈ ಲೋಕಕ್ಕೆ ಬರುವುದು ಯಾವುದೇ ಕರ್ಮದ ಒತ್ತಡದಿಂದ ಬರುವುದಿಲ್ಲ. ಇಲ್ಲಿ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುದಾನಮದಸ್ಯ ತದಾಸ್ಮಾನಂ ಸೃಜಾಮತ ಅಂತ ಹೇಳ್ತಾನೆ. ಈ ಶ್ಲೋಕ ತುಂಬಾ ಫೇಮಸ್ ಶ್ಲೋಕ, ನೀವೆಲ್ಲ ಸುಮಾರು ಬಾರಿ ಕೇಳಿರ್ತೀರ. ಸೊ ಈ ಶ್ಲೋಕ ಹೇಳಿದಾಗ, ಈ ಶ್ಲೋಕದ ಪ್ರಕಾರ ಭಗವಂತ ಹೇಳ್ತಾ ಇದ್ದಾನೆ, ಯಾವಾಗ ಧರ್ಮದ ಚ್ಯುತಿ ಆಗುತ್ತೆ ಮತ್ತು ಅಧರ್ಮವು ಹೆಚ್ಚಾಗುತ್ತೆ, ಆವಾಗ ತನ್ನ ಸ್ವಂತ ಇಚ್ಛೆಯಿಂದ ಆತ್ಮಮಾಯೆಯ ಅಂತ ಹೇಳ್ತಾನೆ. ಆತ್ಮಮಾಯ ಅಂದ್ರೆ ಸ್ವಂತ ಇಚ್ಛೆಯಿಂದ ಅವನು ಅವತರಿಸುತ್ತಾನೆ. ಸೊ ಇಲ್ಲಿ ಮುಖ್ಯ ವಿಚಾರಗಳು ನಾವು ಈ ಶ್ಲೋಕದಲ್ಲಿ ನೋಡ್ಬೇಕಂದ್ರೆ, ನಮಗೆ ಜನ್ಮ ಕರ್ಮದ ಫಲವಾಗಿದ್ದರೆ ಭಗವಂತನಿಗೆ ಲಾದಿನಿ ಶಕ್ತಿಯಿಂದ ಬರ್ತಾನೆ, ತನ್ನ ಆನಂದದ ಪ್ರಕಟಣೆಯನ್ನು ಮಾಡ್ತಾನೆ ಅವನು. ಮತ್ತು ತನ್ನ ಭಕ್ತರಿಗೆ ತನ್ನ ಲಾದಿನಿ ಶಕ್ತಿ ಮೂಲಕವಾಗಿ ತನ್ನ ಭಕ್ತರಿಗೆ ಆನಂದವನ್ನು ನೀಡ್ತಾನೆ ಮತ್ತು ಧರ್ಮವನ್ನು ಎತ್ತಿ ಹಿಡಿತಾನೆ. ಸೊ ಯಾವಾಗ ಕೃಷ್ಣನ ಒಂದು ರೂಪದಲ್ಲಿ ಭಗವಂತ ಅವತರಿಸಿದ, ಅವಾಗ ರಜವರಾಶಿಗಳಿಗೆ ಎಲ್ಲರಿಗೂ ಅವನು ಆನಂದವನ್ನು ಕೊಟ್ಟಾನೆ. ಬ್ರಜನಂದನ ಅಂತ ಕರೀತಾರೆ. ಆದ್ರಿಂದ ಎಲ್ಲರಿಗೂ, ಗೋಪಿಯರಿಗೆ ಮತ್ತೆ ತನ್ನ ತಂದೆ ತಾಯಿಯರಿಗೆ, ತನ್ನ ಸಖರಿಗೆ ಮತ್ತು ಎಲ್ಲ ಹಸುಗಳಿಗೆ ಮತ್ತೆ ಎಲ್ಲ ಪ್ರಾಣಿಗಳಿಗೂ, ವ್ರಜ ಭೂಮಿಯಲ್ಲಿ ಯಾವ್ಯಾವ ಜೀವಿಗಳಿದ್ರು ಎಲ್ಲರಿಗೂ ಕೂಡ ತನ್ನ ಭಕ್ತರಿಗೆ ಅವೆಲ್ಲರೂ ಕೂಡ ಆನಂದವನ್ನು ಕೊಟ್ಟವನು. ನಂತರ ಧರ್ಮವನ್ನು ಎತ್ತಿಡ್ತಾನೆ. ಸೊ ಜೊತೆಗೆ ಭಗವಂತ ಸ್ವತಂತ್ರ ಪುರುಷ. ನಾವು ಭಗವಂತನನ್ನು ಅವತರಿಸುವಂತ ಒತ್ತಾಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವನು ನಾವು ಕೇಳ್ಕೋಬಹುದಷ್ಟೇ, ಆದ್ರೆ ಒತ್ತಾಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವನು ಭಗವಂತ ಸಂಪೂರ್ಣ ಸ್ವತಂತ್ರ. ಆದರೆ ಭಕ್ತರ ಪ್ರೇಮಕ್ಕೆ ಒಲಿದು ಯಾರು ಮಾತಾಪಿತೃಗಳ ಒಂದು ಮಾತೃವಾತ್ಸಲ್ಯವನ್ನು ಭಗವಂತನ ಮೇಲೆ ತೋರಿಸ್ಲಿಕ್ಕೆ ಇಷ್ಟಪಡ್ತಾರೆ, ಅಂಥವರಿಗೋಸ್ಕರ ಸಖನಾಗಿ ಭಗವಂತನ ಜೊತೆ ಇರ್ಲಿಕ್ಕೆ ಇಷ್ಟಪಡ್ತಾರೆ, ಅವ್ರ ಜೊತೆ ಅಂಥವ್ರಿಗೋಸ್ಕರ ಮತ್ತೆ ಅವನು ಭಗವಂತ ಪ್ರಕಟ ಆಗ್ತಾನೆ, ಭಕ್ತರಿಗೋಸ್ಕರ ಪ್ರಕಟ ಆಗ್ತಾನೆ. ಸೊ ಯಾವುದೇ ಭೌತಿಕ ನಿಯಮಗಳು ಅವನಿಗೆ ಅಪ್ಲಿಕಬಲ್ ಇರೋದಿಲ್ಲ. ನಂತರ ಭಗವಂತ ಸೂರ್ಯ ಇದ್ದಾಗೆ, ಸೂರ್ಯನು ಮೂಡುವುದು ಮತ್ತೆ ಮುಳುಗುವುದು ನಮ್ಮ ದೃಷ್ಟಿಗೆ ಮಾತ್ರ. ವಾಸ್ತವದಲ್ಲಿ ಸೂರ್ಯ ಯಾವಾಗ್ಲೂ ಇರ್ತಾನೆ. ಹಾಗೆ ಭಗವಂತನ ಪ್ರಕಟಣೆ ಮತ್ತೆ ಮರೆಯಾಗುವುದು ಕೂಡ ಆತನ ಕೇವಲ ಲೀಲೆಗಳಷ್ಟೇ. ಇದು ಕೇವಲ ಸೂರ್ಯನ ಲೀಲೆಗಳಷ್ಟೇ. ಬೆಳಗ್ಗೆ 6 ಗಂಟೆಗೆ ಸೂರ್ಯ ಉದಯಿಸ್ತಾನೆ, ಸಂಜೆ 6 ಗಂಟೆಗೆ ಸೂರ್ಯ ಮುಳುಗ್ತಾನೆ. ಸೊ ಆದ್ರೆ ವಾಸ್ತವವಾಗಿ ಸೂರ್ಯ ಯಾವಾಗ್ಲೂ ಇರ್ತಾನೆ. ಮುಳುಗೋದು ಯಾರು? ನಮ್ಮ ಒಂದು ದೃಷ್ಟಿ, ಮತ್ತೆ ನಮ್ಮ ದೃಷ್ಟಿಯಿಂದ ಕಣ್ಮರೆ ಆಗ್ತಾನೆ ಅಷ್ಟೇ. ಸೊ ಅದೇ ರೀತಿ ಭಗವಂತ ಕೂಡ ಅವನು ಪ್ರಕಟಗೊಳ್ಳುತ್ತಾನೆ ನಮ್ಮ ದೃಷ್ಟಿಗೆ ಮತ್ತು ನಮ್ಮ ದೃಷ್ಟಿಯಿಂದ ಒಂದು ಕಣ್ಮರೆ ಆಗ್ತಾನೆ ಅಷ್ಟೇ. ಸೊ ವಾಸ್ತವವಾಗಿ ಹೇಳ್ಬೇಕಂದ್ರೆ ಜೀವಿಗಳು ನಾವು ಭಗವಂತನ ಅಂಶಗಳಾಗಿದ್ರು ಅಜ್ಞಾನದಿಂದ ಈ ಸಂಸಾರದಲ್ಲಿ ನಾವು ಸಿಕ್ಕಾಕೊಂಡಿದ್ದೀವಿ. ಅದರಿಂದ ಕೇವಲ ಭಗವಂತನ ಕರುಣೆಯಿಂದ ಮತ್ತು ಭಗವಂತ ತನ್ನ ಲೀಲೆಗೋಸ್ಕರ ಯಾವಾಗ ಭೂಮಿಗೆ ಬರ್ತಾನೆ, ಆವಾಗ ನಾವು ಅದರ ಪ್ರಯೋಜನವನ್ನು ಪಡ್ಕೊಂಡು ಭಗವಂತನ ಲೀಲೆಗಳನ್ನು ನಾವು ನೋಡ್ಲಿಕ್ಕೆ ಆಗದಿದ್ರೆ ನಾವು ಶ್ರವಣ ಮಾಡಬೇಕು, ಮತ್ತೆ ಆಚಾರ್ಯರಿಂದ ತಿಳ್ಕೋಬೇಕು. ಕೇವಲ ಶ್ರವಣದಿಂದ, ಭಗವಂತನ ಲೀಲೆಗಳ ಶ್ರವಣಗಳಿಂದ ನಾವು ಭಗವಂತನ ಧಾಮಕ್ಕೆ ಹಿಂತಿರುಗಬಹುದು ಅಂತ ಶ್ರೀಲ ಪ್ರಭುಪಾದರು ಮತ್ತೆ ಮತ್ತೆ ಹೇಳ್ತಾ ಇರ್ತಾರೆ. ಸೊ ಮುಂದುವರ್ಸ್ಕೊಂಡು ಹೋಗೋಣ. ನೆಕ್ಸ್ಟ್ ಯಾರು ಓದ್ತೀರಾ? ಗೀತಾ ಮಾತಾಜಿ ಓದಿ ಆಯ್ತಾ? ಆಯ್ತು ರೇಖಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಗೀತಾ ಮಾತಾಜಿ ಆಗಿಲ್ವಾ?
ಓಕೆ, ಆಯ್ತು ಅದೇ ಆಯ್ತಲ್ವ? ಅವರೇ ಈಗ ಫಸ್ಟ್ ಓದಿ. ರೇಖಾ ಫಸ್ಟ್ ಮಾತಾಜಿ ಪ್ಯಾರ ನಾನೇ ಪ್ರಭುಜಿ ಓದಿದ್ದು. ರೇಖಾ ಮಾತಾಜಿ ಓದಿ. ಹರೇ ಕೃಷ್ಣ ಪ್ರಭುಜಿ. ಏಕೆಂದರೆ ಅವನಲ್ಲಿ ಬಗೆ ಬಗೆಯ ಶಕ್ತಿಗಳಿವೆ. ಸಾಮಾನ್ಯ ಜೀವಿಗಳ ಹಾಗೆ ಏನನ್ನಾದರೂ ಮಾಡಲು ಅವನು ಬಲಾತ್ಕಾರಕ್ಕೆ ಒಳಗಾಗದಿರುವುದರಿಂದ ಅವನು ಓರ್ವ ಅವತಾರಿಯಾಗಿಯೇ ಬರಬೇಕಾದ ಅವಶ್ಯಕತೆ ಇಲ್ಲ. ಜೀವಿಗಳು ಈ ಭೌತಿಕ ಜಗತ್ತಿಗೆ ಭೋಗದ ಔತ್ಸುಕ್ಯದಿಂದ ಬರುತ್ತಾರೆ. ಆದರೆ ಅವರು ಕೃಷ್ಣನಿಲ್ಲದೆ ಸುಖ ಪಡಲು ಬಯಸುವುದರಿಂದ ಕೃಷ್ಣ ಬಹಿರ್ಮುಖ ಹಯಾಭೋಜ ವಾಂಚಾಕರೆ ಮಾಯಾಶಕ್ತಿಯ ಹಿಡಿತಕ್ಕೆ ಒಳಗಾಗಿ ಜನ್ಮ ಮೃತ್ಯು ಜರಾವಾದಿಗಳನ್ನು ಅನುಭವಿಸುತ್ತಾರೆ. ದೇವೋತ್ತಮ ಪರಮ ಪುರುಷನು ಆವಿರ್ಭವಿಸಿದಾಗ ಅಂತಹ ಕಾರಣಗಳು ಒಳಗೊಂಡಿರುವುದಿಲ್ಲ. ಅವನ ಅವತಾರವು ಅವನ ಅಲ್ಲಾದ ಶಕ್ತಿಯ ಒಂದು ಕ್ರಿಯೆಯಾಗಿರುತ್ತದೆ. ಭಗವಂತನಿಗೂ ಸಾಮಾನ್ಯ ಜೀವಿಗೂ ಇರತಕ್ಕ ಈ ವ್ಯತ್ಯಾಸವನ್ನು ನಾವು ಯಾವಾಗಲೂ ನೆನೆಸಿಕೊಳ್ಳಬೇಕು ಮತ್ತು ಭಗವಂತನು ಅವತರಿಸಲಾರನೆಂದು ನಿರರ್ಥಕವಾಗಿ ವಾದ ಮಾಡಬಾರದು. ಭಗವಂತನ ಅವತಾರದಲ್ಲಿ ನಂಬಿಕೆ ಇಲ್ಲದ ದಾರ್ಶನಿಕರಿದ್ದಾರೆ. ಅವರು ಭಗವಂತನು ಏಕೆ ಅವತರಿಸಬೇಕು ಎಂದು ಕೇಳುತ್ತಾರೆ. ಅದಕ್ಕೆ ಉತ್ತರವು ಹೀಗಿದೆ: ಅವನು ಏಕೆ ಅವತರಿಸಬಾರದು? ಅವನು ಜೀವಿಯ ಇಚ್ಛೆಯಿಂದ ಏಕೆ ನಿಯಂತ್ರನಾಗಬೇಕು? ಭಗವಂತನು ತನ್ನ ಇಚ್ಛೆಯಂತೆ ಯಾವುದನ್ನು ಬೇಕಾದರೂ ಮಾಡಲು ಸ್ವತಂತ್ರನು. ಆದುದರಿಂದ ಈ ಶ್ಲೋಕವು ವಿನಾ ವಿನೋದಂ ಬತ ತರ್ಕ ಯಾಮಹೆ ಎಂದು ಹೇಳುತ್ತದೆ. ಅವನು ಬರೋದು ಅವಶ್ಯವಿಲ್ಲದಿದ್ದರೂ ತನ್ನ ಆಹ್ಲಾದಕ್ಕಾಗಿ ಮಾತ್ರ ಅವನು ಅವತರಿಸುತ್ತಾನೆ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಸೊ ಇಲ್ಲಿ ಶ್ರೀಲ ಪ್ರಭುಪಾದರು ಅದ್ಭುತವಾದ ಒಂದು ತಾತ್ಪರ್ಯವನ್ನು ಕೊಟ್ಟಿದ್ದಾರೆ. ಭಗವಂತನು ಪರಮ ಸ್ವಾತಂತ್ರ್ಯ ಮತ್ತು ಜೀವಾತ್ಮನಿಗೂ ಪರಮಾತ್ಮನಿಗೂ ಇರುವ ಮೂಲಭೂತ ವ್ಯತ್ಯಾಸವನ್ನು ಈ ಪರ್ಪೋರ್ಟಲ್ಲಿ ಶ್ರೀಲ ಪ್ರಭುಪಾದರು ತುಂಬಾ ಸುಂದರವಾಗಿ ಚಿತ್ರಿಸಿದ್ದಾರೆ. ಮೊದಲನೆಯದಾಗಿ ಭಗವಂತನ ಅವತಾರ ಏನಾಗೋದು ಕೇವಲ ಲೀಲೆಗೋಸ್ಕರ ಮತ್ತು ತನ್ನ ಆನಂದಕ್ಕಾಗಿ, ತನ್ನ ಭಕ್ತರ ಆನಂದಕ್ಕಾಗಿ ಭಗವಂತ ಅವತರಿಸ್ತಾನೆ. ಸೊ ಭಗವಂತನಿಗೆ ಅನೇಕ ಶಕ್ತಿಗಳು, ಅನಂತವಾದ ಶಕ್ತಿಗಳು. ಈ ಲೋಕದಲ್ಲಿ ಧರ್ಮ ಹೆಚ್ಚಿದಾಗ, ಅಸುರರ ಭಾರ ಹೆಚ್ಚಿದಾಗ ಇದನ್ನೆಲ್ಲ ಕಡಿಮೆ ಮಾಡ್ಲಿಕ್ಕೆ ಭಗವಂತ ಸ್ವಂತ ತಾನೇ ಬರಬೇಕು ಅಂತ ಯಾವ ರೂಲ್ಸ್ ಇಲ್ಲ. ಅವನಿಗೆ ಅನೇಕ ವಿವಿಧವಾದ ಶಕ್ತಿಗಳು, ಅನಂತವಾದ ಶಕ್ತಿಗಳಿವೆ. ಕೇವಲ ಒಂದು ಸಂಕಲ್ಪ ಮಾಡಿದ್ರೆ ಸಾಕು, ಅವನ ಶಕ್ತಿಗಳು ಮಿಕ್ಕ ಎಲ್ಲ ಕೆಲಸಗಳನ್ನು ಮುಗಿಸ್ಬಿಡ್ತವೆ. ಉದಾಹರಣೆಗೆ ಇದು ಕುರುಕ್ಷೇತ್ರದಲ್ಲಿ ಸುಮಾರು 64 ಕೋಟಿ ಸೈನಿಕರು, ಜೀವಿಗಳು ಜೀವ ದೇಹ ತ್ಯಾಗವನ್ನು ಮಾಡ್ತಾರೆ. ಸೊ ಅವ್ರಿಗೆ ಎಲ್ಲಕ್ಕೂ 18 ದಿವಸ ಭಗವಂತ ಖರ್ಚು ಮಾಡೋ ಅವಶ್ಯಕತೆ ಇರಲಿಲ್ಲ. ಅದು ಕೇವಲ ತನ್ನ ಭಕ್ತರಿಗೆ ಒಂದು ಕ್ರೆಡಿಟ್ ಕೊಡ್ಲಿಕ್ಕೋಸ್ಕರ ಭಗವಂತ ಅದನ್ನೆಲ್ಲವನ್ನು ಮಾಡ್ತಾನೆ. ಸೊ ಅದು ಕೇವಲ ಅರ್ಜುನನಿಗೆ, ಪಾಂಡವರಿಗೆ ಕ್ರೆಡಿಟ್ ಕೊಡ್ಲಿಕ್ಕೆ ಮಾತ್ರ ಭಗವಂತ ಅವರು ನಿಮಿತ್ತ ಮಾತ್ರ ಉಪಯೋಗಿಸ್ಕೋತಾನೆ. ಮತ್ತು 11ನೇ ಅಧ್ಯಾಯದಲ್ಲಿ ಭಗವಂತ ಹೇಳ್ದಂಗೆ ಇವರೆಲ್ಲ ಆಗ್ಲೇ ಸತ್ಯ ಆಗಿದೆ. ಭಗವಂತ ಫಾರ್ವರ್ಡ್ ಇದು ತೋರಿಸ್ಬಿಡ್ತಾನೆ, ಫ್ಲಾಶ್ ಬ್ಯಾಕ್ ಎಲ್ಲ ಮುಂದೆ ಏನಾಗುತ್ತೆ ಎಲ್ಲ ಅರ್ಜುನನಿಗೆ ತೋರಿಸ್ಬಿಡ್ತಾನೆ. ತೋರಿಸ್ಬಿಟ್ಟು ಹೇಳ್ತಾನೆ, ನೋಡಿ ಇವರೆಲ್ಲರೂ ಸತ್ತಾಗಿದೆ, ಆಗ್ಲಿ ಎಲ್ಲರೂ ನನ್ನೊಳಗಡೆ ನಾನು ಸಾಯಿಸಿದ್ದೇನೆ ಆಲ್ರೆಡಿ. ನಿನ್ನ ಕೆಲಸ ಬರೀ ನನ್ನ ಹೇಳಿದ ಪ್ರಕಾರ ಯುದ್ಧವನ್ನು ಮಾಡು, ನೀನು ಕೇವಲ ನಿಮಿತ್ತ ಮಾತ್ರ, ಮತ್ತು ಕ್ರೆಡಿಟ್ ನಿನಗೆ ತಗೋ ಅಂತ ಹೇಳ್ತಾನೆ. ಅದೇ ರೀತಿ ಕೇವಲ ನಿಮಿತ್ತ ಮಾತ್ರ ಅಂದ್ಬಿಟ್ಟು. ಸೊ ಭಗವಂತ ಏನು 18 ದಿನ ಯುದ್ಧ ಮಾಡೋ ಬದಲು ಅರ್ಜುನನಿಗೆ ಆ ಶಕ್ತಿಯನ್ನು ಕೊಟ್ಟು, ಹೋಗಿ ನೀನೇ ಯುದ್ಧ ಮಾಡ್ಕೊಂಬ, ಮುಗಿಸೋಕೆಲ್ಲರನ್ನು ಅಂದ್ಬಿಟ್ಟು ಕಳಿಸ್ಬೋದಾಗಿತ್ತು. ಇಲ್ಲ ಅಂದ್ರೆ ಕೇವಲ ಒಂದು ವಾಯುದೇವರಿಗೆ ಹೇಳಿದ್ರೆ, ಎಲ್ರದ್ದು ಇಲ್ಲಿ ಗಾಳಿ ನಿಲ್ಸ್ಬಿಡು ಅಂದ್ಬಿಟ್ಟು ಒಂದು ಅರ್ಧ ಗಂಟೆ ಎಲ್ಲರೂ ಗಾಳಿ ನಿಲ್ಸ್ಬಿಟ್ಟು ಎಲ್ಲ ಮೇಲಕ್ಕೆ ಹೋಗ್ಬಿಡೋರು. ಗಾಳಿ ಇಲ್ದಿದ್ರೆ ಹೆಂಗ್ ಬದುಕೋದು? ಯಾರು ಸಮಾಧಿ ಸ್ವಲ್ಪ ತಿಳ್ಕೊಂಡಿರ್ತಾರೆ ಅವರು ಒಂದು 4 ಜನ ಉಳ್ಕೋತಾರೆ, ಮಿಕ್ಕಿದವರೆಲ್ಲ ಮೇಲಕ್ಕೆ ಹೋಗ್ಬಿಡ್ತಾರೆ. 64 ಕೋಟಿ ಸೈನಿಕರೆಲ್ಲ ಮೇಲಕ್ಕೆ ಹೋಗ್ಬಿಡಿ. 18 ಅಕ್ಷಯ ಸೈನ್ಯ ಎಲ್ಲ ಫುಲ್ಲು ಮೇಲಕ್ಕೆ ಹೋಗ್ಬಿಡ್ತಿತ್ತು. 5 ನಿಮಿಷದ ಕೆಲಸ, ಗಾಳಿ ಹಿಡಿದ್ರೆ ಸಾಕು. ಸಂಕಲ್ಪ ಮಾತ್ರದಿಂದ ಭಗವಂತ ಅದನ್ನು ಮಾಡಿಸ್ತಾನೆ. ಆದ್ರೂ ಅವನು ಅವತರಿಸ್ತಾನೆ, ಯಾಕಂದ್ರೆ ಅದು ಅವನ ಕರುಣೆ ಮತ್ತು ಆನಂದದ ಪ್ರಕಟಣೆ ಮಾತ್ರ. ಸೊ ಎಲ್ಲರೂ 64 ಕೋಟಿ ಸೈನಿಕರು ಯಾವಾಗಲೂ ಪ್ರಾಣವಂತಿದ್ರು, ಎಲ್ಲರಿಗೂ ಭಗವಂತನ ದರ್ಶನ ಆಯ್ತು. ಭಗವಂತನ ದರ್ಶನ ಆದ್ಮೇಲೆ ಅವರಿಗೆಲ್ರಿಗೂ ಕೂಡ ಧಾಮಕ್ಕೆ ಅವರು ಹೊರಟೋಗಿರ್ತಾರೆ. ಅದರಿಂದ ಕೇವಲ ಯಾರು ಅಲ್ಲಿ ಇದ್ರು ಅವರೆಲ್ಲ ಧಾಮಕ್ಕೆ ಹೊರಟೋಗಿದ್ದಾರೆ. ಎಲ್ರಿಗೂ ಭಗವಂತನ ದರ್ಶನ ಆಗಿದೆ. ಭಗವಂತನ ಮೇಲಿನ ಗಾಳಿ ಭಗವಂತನ ದೇಹವನ್ನು ಸವರಿಸ್ಕೊಂಡು ಎಲ್ರಿಗೂ ಗಾಳಿ ಸಿಕ್ಕಿದೆ. ಆ ಗಾಳಿ ತಗಲಿದ್ರು ಸಾಕು, ನಮಗೆ ಇದು ಸಿಗುತ್ತೆ, ಅದರ ಪ್ರತಿಫಲ ಸಿಗುತ್ತೆ ನಮ್ಗೆ. ಆದ್ರಿಂದ ಅವನು ತನ್ನ ಕರುಣೆಗೋಸ್ಕರ ಮತ್ತು ಆನಂದನ ಪ್ರಕಟ ಮಾಡ್ಲಿಕ್ಕೋಸ್ಕರ ಮಾತ್ರ ಹೋಗ್ತಾನೆ. ಮತ್ತು ಇನ್ನೊಂದು ಜೀವಾತ್ಮ ಮತ್ತು ಪರಮಾತ್ಮನ ವ್ಯತ್ಯಾಸ ಏನಂದ್ರೆ, ಈ ಭೌತಿಕ ಜಗತ್ತಿಗೆ ನಾವು ಬರೋದೇನಕ್ಕೆ? ಭೋಗ ಮಾಡ್ಲಿಕ್ಕೆ. ಈ ಭೋಗ ಅಂದ್ರೆ ಕೃಷ್ಣನನ್ನು ಮರೆತು
ಸ್ವತಂತ್ರವಾಗಿ ನಾವು ಭೋಗಿಸ್ಲಿಕ್ಕೋಸ್ಕರ ಬರ್ತೇವೆ. ಅದರಿಂದ ಆ ಹಂಬಲದಿಂದ ನಾವು ಬರ್ತೇವೆ. ಅದರಿಂದ ಏನಾಗುತ್ತೆ, ಕೃಷ್ಣ ಬಹಿರ್ಮುಖ ಹಯ್ಯ ಭೋಜ ವಾಂಚಾಕರ, ಅಂದ್ರೆ ಕೃಷ್ಣನಿಗೆ ಬೆನ್ನು ತಿರುಗಿಸಿ ನಾವು ಭೋಜ ವಾಂಚ ಅಂದ್ರೆ ನಾವು ಇದು ಭೋಗವನ್ನು ಮಾಡುವಂಥದ್ದು, ಅಂತ ವಾಂಚವನ್ನು ವಾಂಚ ಅಂದ್ರೆ ಆತರ ಇಷ್ಟವನ್ನು ಇಟ್ಕೊಂಡು ನಾವು ಬಂದಿದ್ದೇವೆ. ಸೊ ಅದರಿಂದ ನಾವೇನ್ ಮಾಡ್ತೇವೆ, ಯಾವಾಗ ನಾವು ಈ ತರ ಇಚ್ಛೆಯಿಂದ ಬಂದಿದ್ದೇವೆ, ಕೃಷ್ಣನನ್ನು ತೆಗೆದು ಪಕ್ಕಕ್ಕಿಟ್ಟಿದ್ದೀವಿ, ಆಗ ನಮಗೆ ಏನಾಗುತ್ತೆ, ಮಾಯೆ ಹಿಡ್ಕೋತಾಳೆ. ಸೊ ಇಲ್ಲ ನಾವು ಕೃಷ್ಣನ ಕಂಟ್ರೋಲ್ ಇರಬೇಕು, ಇಲ್ಲ ಮಾಯೆ ಕಂಟ್ರೋಲ್ ಇರಬೇಕು, ಎರಡೇ ದಾರಿ ಇರೋದು. ಸೊ ಈಗ ಎಲ್ಲಿರ್ಬೇಕು, ಮಧ್ಯದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲ ಕೃಷ್ಣನ ಕೈ ಹಿಡ್ಕೋಬೇಕು ನಾವು, ಇಲ್ಲ ಮಾಯೆ ನಮ್ಮ ಕೈ ಹಿಡ್ಕೋತಾಳೆ. ಸೊ ಇದು ನಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ಸೊ ಯಾವಾಗ ನಾವು ಕೃಷ್ಣನ ಒಂದು ಕೈ ಬಿಡ್ತೇವೆ, ಆಗ ಏನ್ ಮಾಡ್ತೇವೆ ನಾವು, ಮಾಯೆ ನಮ್ಮ ಕೈ ಹಿಡ್ಕೋತಾಳೆ. ಮಾಯೆ ಕೈ ಹಿಡ್ಕೊಂಡು ಏನ್ ಮಾಡ್ತಾಳೆ, ಸರಿ ಬಾರಿಸ್ತಾಳೆ ನಮ್ಮನ್ನ. ಜನ್ಮ, ಮೃತ್ಯು, ಮುಪ್ಪು, ಜರ, ವ್ಯಾಧಿಗಳು, ಇದು ನಮ್ಮ ಕರ್ಮದ ಫಲಗಳು ಕೂಡ ನಮಗೆ ಸಿಗ್ಲಿಕ್ಕೆ ಶುರುವಾಗ್ತವೆ. ಆದ್ರೆ ಅದೇ ನಾವು ಭಗವಂತನ ಕೈಯನ್ನು ಹಿಡ್ಕೊಂಡಿದ್ರೆ ಏನಾಗುತ್ತೆ, ನಮಗೆ ಯಾವುದೇ ಕರ್ಮದ ಫಲಗಳು ಕೂಡ ಸಿಗುವುದಿಲ್ಲ. ಕರ್ಮದ ಫಲಗಳು ಎಲ್ಲವನ್ನು ಭಗವಂತ ಸುಟ್ಟು ಹಾಕ್ತಾನೆ. ಸೊ ಏನ್ ಹೇಳಿದ್ದಾನೆ ಭಗವಂತ 18ನೇ ಅಧ್ಯಾಯ 68ನೇ ಶ್ಲೋಕ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವಪಾರ್ಥೇಜ್ಯೋ ಮೋಕ್ಷಯಿಷ್ಯಾಮಿ ಮಾಪ್ಶಃ ಅಂತ ಅರ್ಜುನನಿಗೆ ಹೇಳ್ತಾನೆ ಭಗವಂತ. ಅಂದ್ರೆ ಅದೆಲ್ಲವೂ ಆ ಶ್ಲೋಕ ನಮಗೂ ಕೂಡ. ಸೊ ಅದರಿಂದ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಂದ್ರೆ ಭಗವಂತನಲ್ಲಿ ಶರಣ ಆಗ್ಬಿಟ್ರೆ ಆಯ್ತು. ಈ ಜನ್ಮ, ಮೃತ್ಯು, ಕಾಯಿಲೆ, ಯಾವುದು ಕರ್ಮಪದಗಳು ಎಂಥದೂ ಇರೋದಿಲ್ಲ. ಅಹಂ ಸಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ, ಎಲ್ಲ ಪಾಪಗಳಿಂದ ನೀನನ್ನು ಮುಕ್ತಗೊಳಿಸ್ತೀನಿ ಅಂತ, ನಾಶ ಮಾಡ್ತೇನೆ ಆ ಪಾಪಗಳನ್ನೆಲ್ಲ ಅಂತ ಭಗವಂತ ಹೇಳ್ತಾನೆ. ಸೊ ಅದೇ ರೀತಿ ಭಗವಂತನು ಯಾವುದೇ ಮಾಯಾಶಕ್ತಿ ಅಥವಾ ಕರ್ಮಕ್ಕೆ ನಿಬಂಧನಕ್ಕೆ ಒಳಗಾಗುವುದಿಲ್ಲ. ಅವನು ಕೇವಲ ಬರುವುದು ತನ್ನ ಲಾದಿನಿ ಶಕ್ತಿ ಮತ್ತು ಆನಂದದ ಲೀಗಾಗಿ ಪ್ಲೆಷರ್ ಪೊಟೆನ್ಸಿಗೋಸ್ಕರ ಬರ್ತಾನೆ. ಸೊ ನಾವು ಇಲ್ಲಿ ಮುಖ್ಯವಾಗಿ ತಿಳ್ಕೊಬೇಕಂದ್ರೆ, ಇಲ್ಲಿ ಕೆಲವು ತರ್ಕವಾದಿಗಳಿರ್ತಾರೆ, ದಾರ್ಶನಿಕರು. ಸೊ ಅವ್ರು ಹೇಳ್ತಾರೆ, ಸರ್ವಶಕ್ತನಾದ ಭಗವಂತನು ಏಕೆ ಮನುಷ್ಯನಂತೆ ಹುಟ್ಟು ಬರಬೇಕು ಅಂತ ಕೇಳ್ತಾರೆ. ಶ್ರೀಲ ಪ್ರಭುಪಾದರು ಕೇಳ್ತಾರೆ, ಏಕೆ ಹುಟ್ಟು ಬರಬೇಕು ಅಂದ್ರೆ ಯಾಕೆ ಬರಬಾರ್ದು ಅವನು ಅಂತ ಕೇಳ್ತಾರೆ, ಉಲ್ಟಾ ಪ್ರಶ್ನೆ. ಸೊ ಆದ್ರೆ ನೀವ್ ಯಾರು ಹೇಳಕ್ಕೆ ಯಾಕೆ ಹುಟ್ಟು ಬರಬೇಕು, ಯಾಕೆ ಬರಬಾರ್ದು ಅಂತ ಹೇಳಿ. ಅವನು ಯಾಕೆ ಬರಬಾರ್ದು ಹೇಳಿ ಅಂದ್ರೆ, ಅವನು ನಿಮ್ಮ ತರ್ಕಕ್ಕೆ ಬದ್ಧನಾಗಿರೋನಂತ ಅಲ್ಲ ಅವನು ಭಗವಂತ. ಅವನು ಸಂಪೂರ್ಣ ಸ್ವತಂತ್ರನಾಗಿರುವನು. ಅವನು ಬರುವುದು, ಈಗ ನೀವೆಲ್ಲ ಇದಿರಲ್ಲ ಯಾಕೆ ಬರಬೇಕು ಅಂತ ಕೇಳ್ತಿರಲ್ಲ, ಅಂಥವ್ರಿಗೆಲ್ಲ ಬರೋದು ಅವನು ತನ್ನ ಭಕ್ತರೊಂದಿಗೆ ಲೀಲೆಗಳನ್ನು ಮಾಡ್ಲಿಕ್ಕೆ ಬರ್ತಾನೆ ಅವನು. ಮತ್ತು ಭಕ್ತರೊಂದಿಗೆ ಲೀಲೆಗಳನ್ನು ಮಾಡ್ತಾನೆ, ಅವನು ಆನಂದ ಪಡ್ತಾನೆ ಮತ್ತು ಭಕ್ತರಿಗೂ ಕೂಡ ಆನಂದವನ್ನು ಕೊಡ್ತಾನೆ. ಸೊ ಅದೇ ರೀತಿ ಈಗ ನಮ್ಗೆಲ್ಲ ಅರ್ಚಾ ವಿಗ್ರಹ ರೂಪದಲ್ಲಿ ದೇವಸ್ಥಾನದಲ್ಲಿ ಭಗವಂತ ಏನ್ ಮಾಡ್ತಾನೆ, ದರ್ಶನ ಕೊಡ್ತಾ ಇದ್ದಾನೆ. ನಮಗೆ ಭಗವಂತನನ್ನು ಅಲಂಕರಿಸ್ಲಿಕ್ಕೆ, ಭಗವಂತನ ಸೇವೆ ಮಾಡ್ಲಿಕ್ಕೆ, ಭಗವಂತನಿಗೆ ಪ್ರಸಾದ ಮಾಡಿಕೊಡ್ಲಿಕ್ಕೆ. ಸೊ ಈ ಎಲ್ಲ ಲೀಲೆಗಳನ್ನು ನಮಗೋಸ್ಕರ, ಅಂದ್ರೆ ಈ ಸೇವೆಗಳನ್ನು ಒಪ್ಕೊಂಡು ಭಗವಂತ ಕೂಡ ಈ ಲೀಲೆಗಳಲ್ಲಿ ಭಾಗವಹಿಸ್ತಾನೆ. ಮತ್ತು ನಾವು ಶುದ್ಧ ಭಕ್ತಿಯನ್ನು ನಾವು ಪ್ರದರ್ಶನ ಮಾಡಿದ್ರೆ ಭಗವಂತ ನಮಗೂ ಆನಂದವನ್ನು ಕೊಡ್ತಾನೆ, ತಾನು ಕೂಡ ಅದರಿಂದ ಆನಂದವನ್ನು ಪಡಿತಾನೆ. ಇದಕ್ಕೋಸ್ಕರ ಭಗವಂತ ಬರೋದು. ಭಗವಂತ ಇಲ್ಲಿ ಶಿಲಪ್ರಭುಪಾದರು ಮತ್ತೊಂದು ಇದನ್ನು ಹೇಳ್ತಾರೆ, ವಿನೋದಂ ಬತ ತರ್ಕಯಾಮಹೆ ಅಂತ ಹೇಳಿ. ಅಂದ್ರೆ ಈ ಭಗವಂತನ ಜಗತ್ತಿಗೆ ಬರುವುದು ಯಾವುದೇ ಒತ್ತಡ ಇಲ್ಲ ಅವನಿಗೆ, ಕೇವಲ ತನ್ನ ವಿನೋದಕ್ಕಾಗಿ ಮಾತ್ರ ಬರ್ತಾನೆ. ಅಂದ್ರೆ ಯಾವುದೇ ಅಗತ್ಯ ಇಲ್ಲದಿದ್ದು ಕೂಡ ಪ್ರೇಮದ ವಿನಿಮಯಕ್ಕಾಗಿ ಅವನು ಧರೆಗೆ ಬರ್ತಾನೆ, ಮುಖ್ಯವಾಗಿ ಪ್ರೇಮದ ವಿನಿಮಯಕ್ಕಾಗಿ. ಸೊ ಎಲ್ಲ ಭಕ್ತರಿಗೂ ಪ್ರೇಮವನ್ನು ಕೊಡ್ತಾನೆ, ಭಕ್ತರು ಪ್ರೇಮವನ್ನು ಭಗವಂತನಿಗೆ ಕೊಡ್ಲಿಕ್ಕೆ ಇಷ್ಟಪಡ್ತಾರೆ. ಆ ಭಕ್ತರು ಕೊಡುವಂತ ಪ್ರೇಮಮಯ ವಿನಿಮಯಕ್ಕಾಗಿ ಭಗವಂತ ಧರೆಗೆ ಬರ್ತಾನೆ. ಮತ್ತು ಇನ್ನೊಂದು ವಿಷಯ ಏನಂದ್ರೆ, ಅವನು ತನ್ನ ಈ ಅದ್ರ ಜೊತೆಯಲ್ಲಿ ಇದರ ಭೂಭಾರವನ್ನು ಕೂಡ ಕಡಿಮೆ ಮಾಡ್ತಾನೆ. ಅಂದ್ರೆ ಭಕ್ತರಿಗೆ ಯಾರು ಭಕ್ತರಿಗೆ ತೊಂದರೆ ಕೊಡ್ತಾ ಇರ್ತಾರೋ ಅವರನ್ನು ಭೂಭಾರದಿಂದ ಕಡಿಮೆ ಮಾಡ್ತಾನೆ. ಭೂಭಾರ ಕಡಿಮೆ ಮಾಡುವಾಗಲೂ ಭಗವಂತ ಎಷ್ಟೋ ಕರುಣಾಮಯಿ. ಅವನು ತನ್ನ ಅವತಾರದ ಟೈಮಲ್ಲಿ ಭಗವಂತ ಅವತರಿಸಿದಾಗ ಶ್ರೀಕೃಷ್ಣ ಲೆಕ್ಕವಿಲ್ಲದಷ್ಟು ಅಸುರರಿಗೆ ಅವನು ತನ್ನ ಮುಕ್ತಿಯನ್ನು ಕೊಟ್ಟಿದ್ದಾನೆ. ಅಂದ್ರೆ ಯಾವ ಲೆವೆಲ್ ಮುಕ್ತಿ ಕೊಟ್ಟಿದ್ದಾನೆ ಅಂದ್ರೆ ಎಷ್ಟು ಕರುಣಾಮಯಿ ಅಂದ್ರೆ, ಉದಾಹರಣೆಗೆ ಪೂತನಿಯನ್ನು ನಾವು ತೆಗೆದುಕೊಳ್ಳೋದಾದ್ರೆ, ಪೂತನಿ ರಾಕ್ಷಸಿ ವಿಷ ಉಣಿಸ್ಲಿಕ್ಕೋಸ್ಕರ ಬಂದಿದ್ಲು. ಅಂಥವನ್ನು ಕೂಡ ಓಕೆ, ನನಗೆ ಅವನು ಹಾಲನ್ನು ಕೊಟ್ಟಿದ್ದಾಳೆ, ನನಗೆ ಎದೆ ಹಾಲನ್ನು ಕೊಟ್ಟಿದ್ದಾಳೆ ಅಂದ್ಬಿಟ್ಟು ತಾಯೇ ಸ್ಥಾನವನ್ನು ಕೊಡ್ತಾನೆ. ಸೊ ಅಷ್ಟು ದಯಾಮಯಿ ಕೃಷ್ಣ. ಸೊ ಅವನು ಕೇವಲ ಒಂದು ಇದಕ್ಕೋಸ್ಕರ ಕಾಯ್ತಾ ಇರ್ತಾನೆ. ನಾವು ಅವನ ಕಡೆ ತಿರುಗಿದ್ರೆ ಸಾಕು, ಯಾವುದೇ ವಿಚಾರ ಇಟ್ಕೊಂಡು ತಿರುಗಿ ಅವನ ಕಡೆ ಅವನು ಭಗವಂತ ಸೊ ನಮಗೆ ಒಂದು ಮುಕ್ತಿಯನ್ನು ಕೊಡ್ತಾನೆ. ಅದರಿಂದ ಭಗವಂತನನ್ನು ನಮ್ಮ ತರ್ಕದ ಒಂದು ಅಳತೆಗೋಳು ಇಟ್ಕೊಂಡು ಅದನ್ನು ನಾವು ಅಳಿಲಿಕ್ಕೆ ಪ್ರಯತ್ನ ಪಡಬಾರದು. ಯಾಕಂದ್ರೆ ಅವನ ದಿವ್ಯ ಅವತಾರಗಳ ಹಿಂದಿರುವ ಒಂದು ಏನಿದೆ ನಮಗೆ, ಅವನ ಕಾರುಣ್ಯ ಏನಿದೆ, ಅವನ ಕರುಣ ಏನಿದೆ, ನಮಗೆ ಅವನ ದಯಾಮಯ ಏನಿದೆ, ಆ ಗುಣಗಳು ನಮಗೆ ಕಾಣಿಸೋದೇ ಇಲ್ಲ. ಯಾಕಂದ್ರೆ ನಾವು ನಮ್ಮ ಲಿಮಿಟೆಡ್ ಬುದ್ಧಿಯಿಂದ ಯೋಚನೆ ಮಾಡ್ಲಿಕ್ಕೆ
ನೋಡ್ತೀವಿ. ಯಾಕಂದ್ರೆ ಶಿಲ ಪ್ರಭುಪಾದರು ಹೇಳ್ತಾರೆ, ವಾಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಔಟ್ ಆಫ್ ಯುವರ್ ಟೈನಿ ಬ್ರೈನ್ ಅಂತಾರೆ. ಅಂದ್ರೆ ನಿನ್ನ ಸಣ್ಣ ಒಂದು ಅಕ್ಕಿ ಕಾಳಿರಷ್ಟು ಮೆದುಳಿನಿಂದ ಏನು ಅರ್ಥ ಆಗುತ್ತೆ ಕೃಷ್ಣ ನಿನ್ಗೆ, ಎಂಥದ್ದು ಅರ್ಥ ಆಗಲಿಲ್ಲ ನಿನ್ಗೆ ಅಂತ. ಸೊ ಅದರಿಂದ ಅದರ ಹಿಂದಿನ ಅವರ ಅವತಾರಗಳ ಹಿಂದಿನ ಕರುಣೆ ಏನಿದೆ ಅದನ್ನು ನಾವು ನೋಡ್ಬೇಕು ಅಂತ ಶಿಲ ಪ್ರಭುಪಾದ ಹೇಳ್ತಾರೆ. ನೆಕ್ಸ್ಟ್ ಮಂಜುಳಾ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ. ಓದಿ. ಎಲ್ಲಿಂದ ಜೀವಿಗಳು ಭೌತಿಕ ಸುಖಾನುಭವಕ್ಕಾಗಿ ಈ ಜಗತ್ತಿಗೆ ಬರುವಾಗ ಭಗವಂತನ ಮಾಯಾಶಕ್ತಿಯಿಂದ ಕರ್ಮದಲ್ಲಿ ಮತ್ತು ಕರ್ಮ ಫಲದಲ್ಲಿ ಸಿಕ್ಕಿಕೊಳ್ಳುತ್ತಾರೆ. ಆದರೆ ಒಬ್ಬನು ಭಗವಂತನ ಪಾದ ಕಮಲಗಳಲ್ಲಿ ಆಸರೆ ಪಡೆದರೆ ಅವನು ತನ್ನ ಮೂಲಕ ಮುಕ್ತ ಸ್ಥಿತಿಯಲ್ಲಿ ನೆಲೆಗೊಳ್ಳುತ್ತಾನೆ. ಇಲ್ಲಿ ಹೇಳಿರುವಂತೆ ಕೃತ ಯತಸ್ವಾಸ್ಯ ಭಯಶ್ರಯ ಮಾನಿ ಭಗವಂತನ ಪಾದ ಕಮಲಗಳಲ್ಲಿ ಆಶ್ರಯವನ್ನು ಬಯಸುವವನು ಯಾವಾಗಲೂ ಭಯರಹಿತನು. ನಾವು ದೇವೋತ್ತಮ ಪರಮ ಪುರುಷನ ಮೇಲೆ ಅವಲಂಬಿಗಳಾದುದರಿಂದ ಈ ಭೌತಿಕ ಜಗತ್ತಿನಲ್ಲಿ ಕೃಷ್ಣನಿಲ್ಲದೆ ಸ್ವತಂತ್ರವನ್ನು ಅನುಭವಿಸುವೆವೆಂಬ ಅಭಿಪ್ರಾಯವನ್ನು ತ್ಯಜಿಸಿ ಬಿಡಬೇಕು. ನಾವು ತೊಡಕಿನಲ್ಲಿ ಸಿಕ್ಕಿಕೊಳ್ಳಲು ಈ ಅಭಿಪ್ರಾಯವೇ ಕಾರಣವಾಗಿದೆ. ಈಗ ಪುನಃ ಭಗವಂತನ ಪಾದ ಕಮಲಗಳಲ್ಲಿ ಆಶ್ರಯವನ್ನು ಬಯಸುವುದು ನಮ್ಮ ಕರ್ತವ್ಯವಾಗಿದೆ. ಈ ಆಶ್ರಯವನ್ನು ಅಭಯ ಎಂದು ಕರೆಯಲಾಗಿದೆ. ಕೃಷ್ಣನು ಜನ್ಮ ಮೃತ್ಯು ಜರೆ ವ್ಯಾಧಿಗಳಿಗೆ ಗುರಿಯಾಗದಿರುವುದರಿಂದ ಮತ್ತು ನಾವು ಕೃಷ್ಣನ ವಿಭಿನ್ನಾಂಶವಾಗಿರುವುದರಿಂದ ನಾವು ಕೂಡ ಜನ್ಮ ಮೃತ್ಯುಜರ ವ್ಯಾಧಿಗಳಿಗೆ ಗುರಿಯಾಗತಕ್ಕವರಲ್ಲ. ಆದರೆ ನಾವು ಈ ಮಾಯೆಯ ಸಮಸ್ಯೆಗಳಿಗೆ ಗುರಿಯಾಗಿದ್ದೇವೆ, ಏಕೆಂದರೆ ನಾವು ಕೃಷ್ಣನನ್ನು ಮರೆತಿರುವುದು ಮತ್ತು ಅವನ ನಿತ್ಯ ಸೇವಕತ್ವದ ನಮ್ಮ ಸ್ಥಿತಿಯನ್ನು ಕೂಡ ಮರೆತಿರುವುದು ಕಾರಣವಾಗಿರುತ್ತದೆ. ಜೀವೇರ ಸ್ವರೂಪ ಅಯ ಕೃಷ್ಣೇರ ನಿತ್ಯದಾಸ. ಆದುದರಿಂದ ನಾವು ಯಾವಾಗಲೂ ಭಗವಂತನ ಚಿಂತನೆಯನ್ನು ಮಾಡುತ್ತಾ, ಯಾವಾಗಲೂ ಅವನನ್ನು ಸ್ಮರಿಸುತ್ತಾ, ಯಾವಾಗಲೂ ಅವನನ್ನು ಕುರಿತು ಕೀರ್ತನೆ ಮಾಡುತ್ತಾ ಭಕ್ತಿ ಸೇವೆಯನ್ನು ಅಭ್ಯಾಸ ಮಾಡಿದರೆ 37ನೆಯ ಶ್ಲೋಕದಲ್ಲಿ ಹೇಳಿದಂತೆ ಶೃಣ್ವಾನ್ ಗೃಣಾನ್ ಸಂಸ್ಮರಯಂಶ್ಚ ಚಿಂತಯನ್ ವರ್ತಿಸಿದರೆ ನಾವು ನಮ್ಮ ಮೂಲದ ಸ್ವರೂಪ ಸ್ಥಿತಿಯಲ್ಲಿ ಪುನಃಸ್ಥಾಪನೆಗೊಳ್ಳುವೆವು ಮತ್ತು ಹೀಗೆ ರಕ್ಷಣೆಗೊಳ್ಳುವೆವು. ಆದುದರಿಂದ ಕಂಸನಿಗೆ ಭಯಪಡಬಾರದೆಂದು, ಆದರೆ ಆಕೆಯ ಗರ್ಭದಲ್ಲಿ ಮೊದಲೇ ಇದ್ದಂತಹ ದೇವೋತ್ತಮ ಪರಮ ಪುರುಷನನ್ನು ಚಿಂತನೆ ಮಾಡಬೇಕೆಂದು ದೇವತೆಗಳು ದೇವಕಿಯನ್ನು ಪ್ರೋತ್ಸಾಹಿಸಿದರು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಉಳಿದ ಪ್ರಪಾಟ್ನಲ್ಲಿ ಏನ್ ಹೇಳ್ತಾ ಇದ್ದಾರೆ ಶ್ರೀಲ ಪ್ರಭುಪಾದರು? ಮೊದಲನೇದಾಗಿ ಇದು ಸಂಸಾರ ಬಂಧನದಿಂದ ಮುಕ್ತಿ ಪಡೆಯುವ ಹಾದಿಯನ್ನು ಈ ಕೊನೆಯ ಪ್ಯಾರಾಗ್ರಾಫ್ ಅಲ್ಲಿ ಶ್ರೀಲ ಪ್ರಭುಪಾದರು ಕೊಟ್ಟಿದ್ದಾರೆ. ಮೊದಲನೇದಾಗಿ ಏನ್ ಮಾಡ್ಬೇಕು ನಾವು? ಅಭಯಾಶ್ರಯ ಅಂದ್ರೆ ಭಗವಂತನ ಪಾದ ಕಮಲಗಳಲ್ಲಿ ಶರಣಾಗತಿಯನ್ನು ಪಡಿಬೇಕು. ಅದು ಹೇಗೆ ಅಂದ್ರೆ, ಮೊದಲನೇದಾಗಿ ಭ್ರಮೆ ಮತ್ತು ಬಂಧನ, ಇದು ಮೊದಲನೇದಾಗಿ ಮಾಯಾಜಾಲ. ನಾವು ಮಾಯಾಜಾಲದಲ್ಲಿ ಸಿಗಾಕೊಂಡಿದ್ದೀವಿ. ಜೀವಾತ್ಮರು ಕೃಷ್ಣನನ್ನು ಮರೆತು ನಾವೆಲ್ಲ ಈ ಭೌತಿಕ ಜಗತ್ತಿನಲ್ಲಿ ಸ್ವತಂತ್ರವಾಗಿ ಆನಂದಿಸ್ಬೇಕು ಅಂತ ಬಂದಿದ್ದೀವಿ. ಸೊ ಅವಾಗ ಏನ್ ಮಾಡ್ತೀವಿ, ಯಾವಾಗ ಇಲ್ಲಿ ಬರ್ತೇವೆ, ಈ ಭೌತಿಕ ಜಗತ್ತಿಗೆ ಕಂಟ್ರೋಲ್ ಕೊಟ್ಟಿರೋದು ಮಾಯಾಶಕ್ತಿ ಕಂಟ್ರೋಲ್ ಅಲ್ಲಿ ಇದೆ. ಸೊ ಮಾಯಾಶಕ್ತಿಯ ಪ್ರಭಾವದಲ್ಲಿ ಇರ್ತೀವಿ ನಾವು. ಯಾಕಂದ್ರೆ ಅವಳಿಗೆ ಯಾರ ಕಂಟ್ರೋಲ್ ಅಲ್ಲಿ ಇರ್ತೀವೋ, ಯಾವ ಜಾಗದಲ್ಲಿ ಇರ್ತೀವೋ ಆ ಜಾಗ ಯಾರ ಕಂಟ್ರೋಲ್ ಅಲ್ಲಿ ಇರ್ತೋ ಅವರ ಪ್ರಭಾವಕ್ಕೆ ನಾವು ಒಳಗಾಗ್ತೇವೆ. ಉದಾಹರಣೆಗೆ ನಾವು ಭಾರತ ದೇಶದಲ್ಲಿದ್ರೆ ಭಾರತ ದೇಶದ ಕಾನೂನುಗಳ ಪ್ರಭಾವಕ್ಕೆ ನಾವು ಒಳಗಾಗಿರ್ತೇವೆ. ಭಾರತ ದೇಶದಲ್ಲಿ ಏನು ಸರ್ಕಾರ ಇದೆ ಅದರ ಪ್ರಭಾವಕ್ಕೆ ನಾವು ಒಳಗಾಗ್ತೇವೆ. ಸೊ ಅಮೆರಿಕಾದಲ್ಲಿದ್ರೆ ಅಮೆರಿಕ ಸರ್ಕಾರದ ಒಂದು ಕಾನೂನುಗಳ ವ್ಯವಸ್ಥೆ ಏನಿದೆ ಅದಕ್ಕೆ ಒಳಗಾಗ್ತೇವೆ. ಇದೇ ರೀತಿ ನಾವು ಈ ಭೌತಿಕ ಜಗತ್ತಿಗೆ ಬಂದಾಗ ಏನಾಗ್ತೇವೆ, ನಾವು ಭೌತಿಕ ಜಗತ್ತಿನ ಒಂದು ಏನಿದೆ ರೂಲ್ಸ್ ರೆಗ್ಯುಲೇಷನ್ಸ್ ಏನಂತ ಹೇಳ್ತೇವೆ ನಾವು, ಕಾನೂನುಗಳಿವೆ, ಅವೆಲ್ಲ ಕಾನೂನುಗಳನ್ನು ಪಾಲನೆ ಮಾಡಲೇಬೇಕಾಗ್ತದೆ. ಸೊ ಈ ಭೌತಿಕ ಶಕ್ತಿಯ ಕಾನೂನುಗಳೇನು? ಮೊದಲನೇದಾಗಿ ಒಂದು ಮೂಲಭೂತ ಕಷ್ಟಗಳು, ಅದು ಏನು? ಜನ್ಮ ಮೃತ್ಯು ಜರಾ ವ್ಯಾಧಿಗಳು. ಈ 4 ಕಷ್ಟಗಳು ಯಾರಿಗೂ ತಪ್ಪದ್ದಿಲ್ಲ. ಎಲ್ಲರೂ ಹುಟ್ಟುತ್ತಾರೆ, ಎಲ್ಲ ಜೀವಿಗಳು ಹುಟ್ಟಲೇಬೇಕು, ಎಲ್ಲ ಜೀವಿಗಳು ಸಾಯಲೇಬೇಕು.
ನಂತರ ಎಲ್ಲ ಜೀವಿಗಳಿಗೂ ಕಾಯಿಲೆ ಬರ್ತೇ ಬರುತ್ತೆ. ಕಾಯಿಲೆ ಬರೋದಿಲ್ಲ ಅಂತ ಹೇಳೋ ಒಬ್ಬ ವ್ಯಕ್ತಿ ಕೂಡ ನಮ್ಗೆ ಸಿಗುದಿಲ್ಲ. ಎಲ್ಲ ಒಂದು ಜೀವಿ ಕೂಡ ಸಿಗುದಿಲ್ಲ. ಎಲ್ಲಕ್ಕೂ ಗಿಡ ಮರಗಳಿಗೂ ಕಾಯಿಲೆಗಳು ಬರುತ್ತೆ, ನಮ್ಗೆಲ್ಲ ಗೊತ್ತಿದೆ. ಕ್ರಿಮಿಕೀಟಗಳಿಗೂ ಕಾಯಿಲೆ ಬರುತ್ತೆ. ಸೊ ಯಾವುದೇ ಜೀವಿ ಇರಲಿ, ಈ ಜಗತ್ತಿನಲ್ಲಿ ಹುಟ್ಟಿದ ಮೇಲೆ ಕಾಯಿಲೆಗಳು ಖಂಡಿತ ಉಳಿದದ್ದೇ. ಸೊ ಅದರಿಂದ ಜನ್ಮ ಮೃತ್ಯು ಆಯ್ತು, ಜರ ಆಯ್ತು, ಮತ್ತೆ ಎಲ್ರಿಗೂ ಜರ ಇರೋದೆ. ಜರ ಅಂದ್ರೆ ನಮ್ಮ ಓಲ್ಡ್ ಏಜ್ ಅಂತ ಏನ್ ಹೇಳ್ತೇವೆ ನಾವು, ಮುಪ್ಪು. ಅದು ಮುಪ್ಪು ಕೂಡ ಎಲ್ರಿಗೂ ಬರುತ್ತೆ. ಸೊ ಇದು ಹೇಗೆ ಒಂದು ಚಿಕ್ಕ ಮಗುವಿನಿಂದ ಸ್ವಲ್ಪ ಓಡಾಡುವಂತ ಮಗು ನಂತರ ದೊಡ್ಡ ವ್ಯಕ್ತಿ ಮನುಷ್ಯ ಆಗ್ತಾನೆ, ಅವನು ನಂತರ ವಯಸ್ಸಾಗುತ್ತೆ. ಸೊ ಈ ರೀತಿಯಾಗಿ ನಂತರ ಒಂದು ದಿವಸ ಅವನು ದೇಹತ್ಯಾಗವನ್ನು ಮಾಡುವ ಪರಿಸ್ಥಿತಿ ಬರುತ್ತೆ. ಸೊ ಅದರಿಂದ ಈ 4 ಕಷ್ಟಗಳು, ಅದರ ಜೊತೆಗೆ ನಮಗೆ ತ್ರಿವಿಧ ಕಷ್ಟಗಳು. ಸೊ ಯಾರು ಇದು ಅಧಿದೈವಿಕ, ಅಧಿಭೌತಿಕ ಮತ್ತು ಆಧ್ಯಾತ್ಮಿಕ, ಈ 3 ರೀತಿಯ ಕಷ್ಟಗಳು, ತ್ರಿವಿಧವಾದ ಕಷ್ಟಗಳು. ಈ ಎಲ್ಲ ಕಷ್ಟಗಳನ್ನು ಅನುಭವಿಸಲೇಬೇಕು. ಯಾಕಂದ್ರೆ ಇದು ಈ ಭೌತಿಕ ಜಗತ್ತಿನ ಇದು ಕಾನೂನು, ಇದು ಅನ್ವಯಿಸಲೇಬೇಕು. ಸೊ ಅದರಿಂದ ಈ ಕೃಷ್ಣನಿಲ್ಲದ ಸ್ವಾತಂತ್ರ್ಯ ಕೇವಲ ಒಂದು ಭ್ರಮೆ ಮಾತ್ರ. ಈ ಭೌತಿಕ ಜಗತ್ತಿನಲ್ಲಿ ಇರುವಾಗ್ಲೂ ಕೂಡ ನಮಗೆ ಬದುಕಲಿಕ್ಕೆ ಏನೇನ್ ಬೇಕು, ನಮ್ಗೆ ಊಟ ವ್ಯವಸ್ಥೆ, ತಿಂಡಿ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಗಾಳಿ ವ್ಯವಸ್ಥೆ, ಆಮ್ಲಜನಕದ ವ್ಯವಸ್ಥೆ, ಇದು ಈ ರೀತಿಯಾಗಿ ಲೆಕ್ಕವಿಲ್ಲದಷ್ಟು ಸೂರ್ಯನ ಬೆಳಕು, ಚಂದ್ರನ ಬೆಳಕು. ಸೂರ್ಯನ ಬೆಳಕು, ಚಂದ್ರನ ಬೆಳಕು ಇಲ್ದಿದ್ರೆ ಬೆಳೆಗಳು ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ಸೂರ್ಯನ ಬೆಳಕು ಮತ್ತೆ ಸೂರ್ಯನ ಶಾಖ ಇಲ್ಲದಿದ್ರೆ ನಮಗೆ ಮಳೆ ಬರೋದಿಲ್ಲ, ಕುಡಿಲಿಕ್ಕೆ ನೀರು ಸಿಗೋದಿಲ್ಲ. ಸೊ ಈ ರೀತಿಯಾಗಿ ಇವೆಲ್ಲವೂ ಕೂಡ ಕೃಷ್ಣನ ಕಂಟ್ರೋಲ್ ಅಲ್ಲೇ ನಡೀತಾ ಇರೋದು. ಅದರಿಂದ ಕೃಷ್ಣನಿಲ್ಲದೆ ಸ್ವಾತಂತ್ರ್ಯ ಕೇವಲ ನಾವು ಇವೆಲ್ಲದ್ರ ಮೇಲೂ ನಾವು ಡಿಪೆಂಡ್ ಆಗಿದೀವಲ್ವಾ, ಆದ್ರಿಂದ ನಾವು ಸ್ವಾತಂತ್ರ್ಯ ಹೆಂಗಾಗ್ತೇವೆ? ಸೊ ಅದರಿಂದ ಒಂದು ಕೇವಲ ಒಂದು ಭ್ರಮೆ ಮಾತ್ರ. ಅದು ನಮಗೆ ಏನ್ ಮಾಡುತ್ತೆ, ನಮ್ಮನ್ನು ಮತ್ತಷ್ಟು ಈ ಇಲ್ಯೂಷನ್ ದಿ ಎನರ್ಜಿ ಏನ್ ಹೇಳ್ತೆ, ಮಾಯಾಶಕ್ತಿಯ ಕಂಟ್ರೋಲ್ಗೆ ನಮ್ಮನ್ನು ಮತ್ತಷ್ಟು ತಳ್ಳುತ್ತೆ. ಸೊ ಇಲ್ಲಿ ಈ ಶ್ಲೋಕದಲ್ಲಿ ಇನ್ನೊಂದು ಈ ಶ್ಲೋಕದಲ್ಲಿ ಹೇಳಿದ್ದಾರೆ, ಕೃತಾಯತ ಸ್ತವಯ್ಯ ಭಯಾಶ್ರಯ ಆತ್ಮನಿ ಅಂತ ಹೇಳ್ತಾರೆ. ಭಗವಂತನ ಪಾದ ಕಮಲಗಳ ಆಶ್ರಯ ಪಡೆಯುವವನು ಯಾವಾಗಲೂ ಭಯರಹಿತನಾಗಿರ್ತಾನೆ. ಸೊ ಈ ಶ್ಲೋಕದಲ್ಲಿ ನಾವಿಲ್ಲಿ ಹೇಳಿ ನೋಡಿದ್ದೇವೆ, ಇಲ್ಲಿ ಯಥಾಸೂಯ ಭಯ ಆಶ್ರನಿ ಯಥಾತ್ಮನಿ ಅಂದ್ಬಿಟ್ಟು, ಯಾತ್ಮನಿ ಅಂದ್ಬಿಟ್ಟು, ಭಯಾಶ್ರಯ ಯಾತ್ಮನಿ ಅಂದ್ಬಿಟ್ಟು. ಸೊ ಇಲ್ಲಿ ಅದನ್ನೇ ಶ್ರೀ ಪ್ರಭುಪಾದರು ಪರ್ಪೋರ್ಟ್ ಅಲ್ಲಿ ಹೇಳಿದ್ದಾರೆ. ಸೊ ಇದು ಕೃತಾಯ, ಭಗವಂತನ ಪಾದಕಮಗಳ ಆಶ್ರಯ ಯಾರು ಪಡಿತಾರೆ ಅವನಿಗೆ ಭಯ ಇರೋದಿಲ್ಲ. ಯಾಕಂದ್ರೆ ಭಗವಂತನ ಹತ್ರ ಮಾಯೆ ಹೋಗೋದಿಲ್ಲ ಅಲ್ವಾ, ಮಾಯೆ ಕಂಟ್ರೋಲ್ ಅಲ್ಲಿ ಭಗವಂತನ ಕಂಟ್ರೋಲ್ ಇರ್ತಾರೆ. ಸೊ ಅದರಿಂದ ಭಗವಂತನಿಗೆ ಹೇಗೆ ನಾವು ಸಾವು ನೋವುಗಳಿಲ್ವೋ, ನಾವುಗಳು ಕೂಡ ಆತನ ಅಂಶಗಳಾಗಿರೋದ್ರಿಂದ ನಾವು ಕೂಡ ಆತನ ಜೊತೆಯಲ್ಲಿ ನಿಂತಿರೋದು. ಹೇಗೆ ಬೆಂಕಿಯ ಕಿಡಿಗೆ ಶಕ್ತಿ ಇರುತ್ತೆ ಬೆಂಕಿಯ ಜೊತೆ ಇರುವಾಗ, ಹಾಗೂ ಕೂಡ ನಮಗೂ ಅದೇ ಶಕ್ತಿ ಬರುತ್ತೆ. ನಮಗೆ ಈ ಭೌತಿಕ ಶಕ್ತಿಯ ಒಂದು ಕಾನೂನುಗಳು ನಮಗೆ ಅಪ್ಲೈ ಆಗೋದಿಲ್ಲ ಅವಾಗ. ಸೊ ಆದ್ರೆ ನಮ್ಮ ನಿಜವಾದ ಸ್ವರೂಪ ಇರೋದು ನಾವು ತಿಳ್ಕೊಬೇಕು. ನಮ್ಮ ನಿಜವಾದ ಸ್ವರೂಪ ಏನು? ಜೀವೇರ ಸ್ವರೂಪಾಯ ಕೃಷ್ಣೇರ ನಿತ್ಯದಾಸ. ಅಂದ್ರೆ ಜೀವರ ಸ್ವರೂಪ ಅಂದ್ರೆ ಅಂದ್ರೆ ನಾವು ಜೀವಾತ್ಮರು. ನಮ್ಮ ಸ್ವರೂಪ ಅಂದ್ರೆ ಮೂಲಭೂತ ಒಂದು ಸ್ವರೂಪ ಏನಿದೆ ನಮ್ದು, ಅದೇನು ಹಯ ಅಂದ್ರೆ ಏನು ಅಂದ್ರೆ ಕೃಷ್ಣೇರ ನಿತ್ಯದಾಸ, ಭಗವಂತನ ನಿತ್ಯದಾಸ ಅಂದ್ಬಿಟ್ಟು. ಅಂದ್ರೆ ಜೀವಿಯು ಕೃಷ್ಣನ ನಿತ್ಯ ಸೇವಕ. ಈ ಸತ್ಯವನ್ನು ನಾವು ಮರ್ತಿರೋದ್ರಿಂದ ನಾವು ಅಲ್ಲಿ ಬಿಟ್ಟು ಇಲ್ಲಿ ಬಂದಿದ್ದೇವೆ, ಇಲ್ಲಿ ಒದಾಡ್ತಾ ಇದ್ದೇವೆ. ಸೊ ನಂತರ ಇಲ್ಲಿ ಬಿಡುಗಡೆ ಮಾಡ್ಲಿಕ್ಕೆ ಭಗವಂತ ದ್ವಾರ್ಗವನ್ನು ಕೊಟ್ಟಿದ್ದಾನೆ. ಅವನು ಹೇಗೆ ನಮಗೆ ಮೂಲ ಸ್ಥಿತಿಗೆ ಬರಲಿಕ್ಕೆ ಈ ಶ್ಲೋಕದಲ್ಲಿ ವಿವರಿಸ್ತೀನಿ. 37ನೇ ಶ್ಲೋಕದಲ್ಲಿ ಷಣ್ವನ್ ಗೃಣನ್ ಸಂಸ್ಮರಂಶ. ಸೊ ಈ ರೀತಿಯಾಗಿ ಭಗವಂತನ ಲೀಲೆಗಳನ್ನು ಶ್ರವಣ ಮಾಡುವಂಥದ್ದು, ಭಗವಂತನ ನಾಮಗಳನ್ನು ಕೀರ್ತನೆ ಮಾಡುವಂಥದ್ದು. ಈಗ ನಾವೆಲ್ಲರೂ ಕೂತ್ಕೊಂಡು ಭಗವಂತನ ಲೀಲೆಗಳನ್ನು ನಾವು ಶ್ರವಣ ಮಾಡ್ತಾ ಇದೀವಿ. ಭಾಗವತ ಏನಿದೆ, ಭಾಗವತ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ. ಸೊ ಕೃಷ್ಣನ ಲೀಲೆಗಳನ್ನು ನಾವು ಆಚಾರ್ಯರ ಮೂಲಕವಾಗಿ, ಶ್ರೀಲ ಪ್ರಭುಪಾದರು ಪುಸ್ತಕಗಳನ್ನು ಬರೆದು ನಮ್ಗೆ ಕೊಟ್ಟಿದ್ದಾರೆ, ಅವುಗಳ ಮೂಲಕವಾಗಿ ನಾವು ಶ್ರವಣವನ್ನು ಮಾಡ್ತಾ ಇದೀವಿ, ಕೇಳಿಸ್ಕೊತಾ ಇದೀವಿ. ನಂತರ ಕೀರ್ತನೆಯನ್ನು ಮಾಡ್ತಾ ಇದೀವಿ, ಭಗವಂತನ ಕೀರ್ತನೆಗಳನ್ನು ಮಾಡ್ತಾ ಇದೀವಿ. ಹೇಳುವುದು, ಕೀರ್ತನೆ ಮಾಡುವುದು, ಕೇಳುವುದಂದ್ರೆ ಕೇಳಿಸ್ಕೊಳ್ಳೋದು, ಶ್ರವಣ ಮಾಡುವುದು. ನಂತರ ಸಂಸ್ಮರಯಾನ್ಸ್ ಅಂದ್ರೆ ಭಗವಂತನ ದಿವ್ಯ ರೂಪವನ್ನು ನಾವು ಸದಾ ಸ್ಮರಿಸಬೇಕು. ನಂತರ ಸದಾ ಭಗವಂತನ ಬಗ್ಗೆ ಚಿಂತಿಸ್ಬೇಕು. ಸೊ ಅದರಿಂದ ಇಲ್ಲಿ ದೇವತೆಗಳು ದೇವಕಿಗೆ ಒಂದು ಒಂದು ಧೈರ್ಯವನ್ನು ಕೊಡ್ತಾ ಇದ್ದಾರೆ. ಏನಂತ ಹೇಳಿ, ಕಂಸನಂತ ಕ್ರೂರ ಶಕ್ತಿಗಳು ಇದ್ರೂ ಕೂಡ ಭಗವಂತನ ನಿಮ್ಮ ಹೃದಯದಲ್ಲಿ, ಅಂದ್ರೆ ನಿಮ್ಮ ಗರ್ಭದಲ್ಲಿ ಇರುವಾಗ ನೀವು ಭಯಪಡುವ ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ದೇವತೆಗಳಿಗೆ ಒಂದು ಧೈರ್ಯವನ್ನು ದೇವತೆಗಳು ನೀಡ್ತಾ ಇದ್ದಾರೆ. ಇದು ದೇವಕಿ ಮಾತೆಗೆ ಧೈರ್ಯವನ್ನು ಇವರೆಲ್ಲ ಈ ದೇವತೆಗಳು ಕೊಡ್ತಾ ಇದ್ದಾರೆ. ಸೊ ಆದ್ರಿಂದ ಭಗವಂತ ನಮ್ಮ ಹೃದಯದಲ್ಲಿ ಇರುವ ಭಗವಂತನು ಕೂಡ ಹೇಗೆ ದೇವತೆಯ ಗರ್ಭದಲ್ಲಿ ಭಗವಂತ ಇದ್ನೋ ಅದೇ ರೀತಿ ನಮ್ಮ ಹೃದಯದಲ್ಲೂ ಕೂಡ ಭಗವಂತ ಇದ್ದಾನೆ. ಶ್ರೀರೂಪಶಾಹಿ ವಿಷ್ಣುವಾಗಿ, ಕ್ಷೀರೋದಕಶಾಹಿ ವಿಷ್ಣು ರೂಪದಲ್ಲಿ ಭಗವಂತ ನಮ್ಮ ಹೃದಯದಲ್ಲೂ ಕೂಡ ಇದ್ದಾನೆ. ಸೊ ಅದರಿಂದ ಅದನ್ನು ನಾವು ಯಾವಾಗ ಸದಾ ಸ್ಮರಿಸ್ತೇವೆ ಅವಾಗ ಏನಾಗುತ್ತೆ, ಭೌತಿಕ ಜಗತ್ತಿನಲ್ಲಿ ಕಂಸನಂತಹ ಕಷ್ಟಗಳನ್ನು ಕೊಡುವ ಒಂದು
ಈ ಪ್ರಕೃತಿ ಏನಿದೆ ನಮ್ಮನ್ನು, ಅದನ್ನು ನಮಗೆ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ನಾವು ಶ್ರೀಲ ಪ್ರಭುಪಾದರು ಇಲ್ಲಿ ವ್ಯಾಖ್ಯಾನ ಕೊಟ್ಟಿದ್ದಾರೆ. ಸೊ ಅಂದ್ರೆ ನಮ್ಮ ಮುಖ್ಯವಾಗಿ ನಾವು ಏನ್ ತಿಳ್ಕೊಬೇಕು ಈ ಶ್ಲೋಕದಲ್ಲಿ ಅಂದ್ರೆ, ನಮ್ಮ ಸಂವಿಧಾನಾತ್ಮಕ ಸ್ಥಾನ ಏನಿದೆ, ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಅಂತ ಏನ್ ಹೇಳ್ತಾರೆ ಶ್ರೀಲ ಪ್ರಭುಪಾದರು, ಅದೇನಕ್ಕಿರೋದು ನಮ್ಗೆ ಕೃಷ್ಣನ ಸೇವೆಯನ್ನು ಮಾಡಲಿಕ್ಕೆ. ಆದ್ರೆ ಈ ಜಗತ್ತಿನ ನಾವೇನ್ ತಿಳ್ಕೊಂಡಿದ್ದೇವೆ, ನಾವು ಜಗತ್ತಿನ ಭೋಗವನ್ನು ಮಾಡಬೇಕು. ಸೊ ಯಾವಾಗ ಜಗತ್ತಿನ ಭೋಗವನ್ನು ನಾವು ಮಾಡ್ಲಿಕ್ಕೆ ಅಲ್ಲ, ನಮ್ಮ ಸ್ಥಾನ ಏನಿದೆ ಕೃಷ್ಣನ ಸೇವೆ ಅಂತ ಯಾವಾಗ ತಿಳ್ಕೊತೀವಿ, ಕೃಷ್ಣವೇ ತಕ್ಷಣ ನಾವು ಕೃಷ್ಣನ ಅಭಯ ಹಸ್ತದ ಕೆಳಗೆ ಸೇರ್ಕೊಳ್ತೀವಿ, ಪಾದ ಕಮಲಗಳಲ್ಲಿ ಸೇರ್ಕೊಳ್ತೀವಿ. ಸೊ ಅದರಿಂದ ಈ ದೇವತೆಗಳು ಧೈರ್ಯವನ್ನು ಕೊಡ್ತಾ ಇದ್ದಾರೆ ದೇವಕಿಗೆ, ಆ ಧೈರ್ಯ ನಮಗೂ ಕೂಡ ಅನ್ವಯಿಸುತ್ತೆ. ಅದರಿಂದ ಈ ತುಂಬಾ ಉತ್ತಮವಾದ ಒಂದು ಶ್ಲೋಕ ಇದು. ಮುಂದಕ್ಕೆ ಹೋಗೋಣ. 41ನೇ ಶ್ಲೋಕ, 40ನೇ ಶ್ಲೋಕ. ಮತ್ಸ್ಯಾಶ್ವ ಕಚ್ಚಪ ನೃಸಿಂಹ ನರಹ ಹಂಸ ರಾಜನ್ಯ ವಿಪ್ರೋ ವಿಬುಧೇಶು ಕೃತಾವತಾರಃ ತ್ವಂ ಪಾಸ್ತಿ ನ ಸ್ತ್ರೀ ಭುವನಂ ಚ ಯತಾದುನೇಶ ಭಾರಂ ಭುವೋ ಹರಯದೋತ್ತಮ ವಂದನಂ ತೇ. ರಿಪೀಟ್ ಮಾಡೋಣ. ಮತ್ಸ್ಯಾಶ್ವ ಕಚ್ಚಪ ನರಸಿಂಹ ವರಾಹ ಹಂಸ ಮತ್ಸ್ಯಾಶ್ವ ಕಚ್ಚಪ ನೃಸಿಂಹ ವರಾಹ ಹಂಸ ರಾಜನ್ಯ ವಿಪ್ರ ವಿಬುಧೇಶು ಕೃತಾವತಾರಃ ರಾಜನ್ಯ ವಿಪ್ರ ವಿಬುಧೇಶು ಕೃತಾವತಾರಃ ಮತ್ಸ್ಯಾಶ್ವ ಕಚ್ಚಪ ನೃಸಿಂಹ ವರಾಹ ಹಂಸಃ ರಾಜನ್ಯ ವಿಪ್ರ ವಿಬುಧೇಶು ಕೃತಾವತಾರಃ ತ್ವಂ ಪಾಸಿ ನ ಸ್ತ್ರೀ ಭುವನಂ ಚ ಯತಾದುನೇಶ ತ್ವಂ ಪಾಸಿ ನ ಸ್ತ್ರೀ ಭುವನಂ ಚ ಯತಾದುನೇಶ ಭಾರಂ ಭುವೋ ಹರಯದೋತ್ತಮ ವಂದನಂ ತೇ. ತ್ವಂ ಪಾಸಿ ನ ಸ್ತ್ರೀ ಭುವನಂ ಚ ಯತಾದುನೇಶ ಭಾರಂ ಭುವೋ ಹರಯದೋತ್ತಮ ವಂದನಂ ತೇ. ಮಾತಾಜಿ, ಯಾರು ಬ್ಯಾಕ್ಗ್ರೌಂಡ್ ನಾಯ್ಸ್ ಇದ್ರೆ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ, ಧನ್ಯವಾದಗಳು. ವರ್ಡ್ ಮೀನಿಂಗ್ ನೋಡೋಣ. ಮತ್ಸ್ಯಾವತಾರ, ಅಶ್ವ ಹಯಾವತಾರ, ಕಚ್ಚಪ ಕೂರ್ಮಾವತಾರ, ನರಸಿಂಹಾವತಾರ, ವರಹಾವತಾರ, ಹಂಸಾವತಾರ, ರಾಜನ್ಯ ಶ್ರೀರಾಮಚಂದ್ರ ಹಾಗೂ ಇತರ ಕ್ಷತ್ರಿಯ ಅವತಾರಗಳು, ವಿಪ್ರ ವಾಮನ ದೇವನಂತಹ ಬ್ರಾಹ್ಮಣ ಅವತಾರ, ವಿಬುಧೇಶು ದೇವತೆಗಳಲ್ಲಿ, ಕೃತಾವತಾರ ಅವತಾರವಾಗಿ ಆವಿರ್ಭವಿಸಿದ, ತ್ವಂ ಪೂಜ್ಯನಾದ ನೀನು, ಪಾಸಿ ದಯವಿಟ್ಟು ರಕ್ಷಿಸುವೆ, ನಮ್ಮನ್ನು, ತ್ರಿಭುವನಂಚ ಮತ್ತು ಮೂರು ಲೋಕಗಳನ್ನು,
ತ್ರಿಭುವನಂ ಚ ಮೂರು ಮೂರು ಲೋಕಗಳನ್ನು ಯಥಾ ಹಾಗೆಯೇ ಹಾಗೆಯೇ ಅಧುನಾ ಈಗ 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 ಈಶ ಪರಮಪ್ರಭುವೇ ಈಶಾ ಪರಮಪ್ರಭುವೇ ಭಾರವನ್ನು ಭಾರವನ್ನು ಭುವಃ ಭೂಮಿಯ ಭೂಮಿಯ ಹರ ದಯವಿಟ್ಟು ತಗ್ಗಿಸು ಯದು ಉತ್ತಮ ಯದುಗಳಲ್ಲಿ ಅತ್ಯುತ್ತಮನಾದ ಭಗವಾನ್ ಕೃಷ್ಣನೇ ಯದುಗಳಲ್ಲಿ ಅತ್ಯುತ್ತಮನಾದ ಭಗವಾನ್ ಕೃಷ್ಣನೇ ವಂದನಂತೆ ನಾವು ನಿನಗೆ ನಮ್ಮ ಪ್ರಾರ್ಥನೆಗಳನ್ನು ಸಲ್ಲಿಸುವೆವು. ವಂದನಂತೆ ನಾವು ನಿನಗೆ ನಮ್ಮ ಪ್ರಾರ್ಥನೆಗಳನ್ನು ಸಲ್ಲಿಸುವೆವು. ಮಾತಾಜಿ ಯಾರು ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ, ಬ್ಯಾಕ್ಗ್ರೌಂಡ್ ನಾಯ್ಸ್ ಇರೋರು ಎಲ್ರಿಗೂ ಡಿಸ್ಟರ್ಬ್ ಮಾಡಬೇಡಿ ದಯವಿಟ್ಟು. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಗೆ ಧನ್ಯವಾದಗಳು. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಹೇ ಪರಮ ನಿಯಾಮಕನೇ, ಹಿಂದೆ ನೀನು ನಿನ್ನ ಕರುಣೆಯಿಂದ ಸಮಗ್ರ ಜಗತ್ತನ್ನು ಕಾಪಾಡುವುದಕ್ಕಾಗಿ ಮೀನು, ಕುದುರೆ, ಆಮೆ, ನರಸಿಂಹದೇವ, ವರಾಹ, ಹಂಸ, ಪ್ರಭು ರಾಮಚಂದ್ರ, ಪರಶುರಾಮ ಮತ್ತು ದೇವತೆಗಳಲ್ಲಿ ವಾಮನದೇವ ಎಂಬ ಅವತಾರಗಳನ್ನು ಸ್ವೀಕರಿಸಿರುವೆ. ಈಗ ಪುನಃ ನಿನ್ನ ಕರುಣೆಯಿಂದ ಜಗತ್ತಿನಲ್ಲಿರುವ ಕ್ಷೋಭೆಗಳನ್ನು ತಗ್ಗಿಸಿ ದಯವಿಟ್ಟು ನಮ್ಮನ್ನು ಕಾಪಾಡು. ಯದುವಂಶದವರಲ್ಲಿ ಉತ್ತಮನಾದ ಕೃಷ್ಣನೇ, ನಿನಗೆ ನಾವು ಆದರಪೂರ್ಣವಾಗಿ ನಮಸ್ಕರಿಸುತ್ತೇವೆ. ರಿಪೀಟ್ ಮಾಡೋಣ. ಹೇ ಪರಮ ನಿಯಾಮಕನೇ, ಹಿಂದೆ ಪರಮ ನಿಯಾಮಕನೇ, ಹಿಂದೆ ನೀನು ನಿನ್ನ ಕರುಣೆಯಿಂದ ಸಮಗ್ರ ಜಗತ್ತನ್ನು ಸಮಗ್ರ ಜಗತ್ತನ್ನು ಕಾಪಾಡುವುದಕ್ಕಾಗಿ ಮೀನು, ಕುದುರೆ, ಆಮೆ, ನರಸಿಂಹದೇವ, ವರಾಹ, ಹಂಸ, ಪ್ರಭು ರಾಮಚಂದ್ರ, ಆಮೆ, ನರಸಿಂಹದೇವ, ವರಾಹ, ಹಂಸ, ಪ್ರಭು ರಾಮಚಂದ್ರ, ಪರಶುರಾಮ ಮತ್ತು ದೇವತೆಗಳಲ್ಲಿ ವಾಮನದೇವ ಎಂಬ ಅವತಾರಗಳನ್ನು ಸ್ವೀಕರಿಸಿರುವೆ. ವಾಮನದೇವ ಎಂಬ ಅವತಾರಗಳನ್ನು ಸ್ವೀಕರಿಸಿರುವೆ. ಈಗ ಪುನಃ ನಿನ್ನ ಕರುಣೆಯಿಂದ ಜಗತ್ತಿನಲ್ಲಿರುವ ಕ್ಷೋಭೆಗಳನ್ನು ತಗ್ಗಿಸಿ ದಯವಿಟ್ಟು ನಮ್ಮನ್ನು ಕಾಪಾಡು. ಯದು ವಂಶದವರಲ್ಲಿ ಉತ್ತಮನಾದ ಕೃಷ್ಣನೇ, ನಿನಗೆ ನಾವು ಆದರಪೂರ್ಣವಾಗಿ ನಮಸ್ಕರಿಸುತ್ತೇವೆ. ಐಶ್ವರ್ಯ ಮಾತಾಜಿ ಭಾವಾರ್ಥ ಓದಿ. ಭಾವಾರ್ಥ. ಪ್ರತಿಯೊಂದು ಅವತಾರದಲ್ಲಿಯೂ ದೇವೋತ್ತಮ ಪರಮಪುರುಷನಿಗೆ ಈಡೇರಿಸಲು ನಿಶ್ಚಿತವಾದ ಜೀವನೋದ್ದೇಶವಿರುತ್ತದೆ. ಮತ್ತು ಯದುವಂಶದಲ್ಲಿ ದೇವಕಿ ಮಗನಾದ ಆವಿರ್ಭವಿಸಿದಾಗಲೂ ಇದು ನಿಜವಾಗಿದ್ದಿತ್ತು. ಹೀಗೆ ಸಕಲ ದೇವತೆಗಳು ಭಗವಂತನ ಮುಂದೆ ಬಾಗುತ್ತಾ ಭಗವಂತನಿಗೆ ಪ್ರಾರ್ಥನೆಗಳನ್ನು ಸಲ್ಲಿಸಿದರು ಮತ್ತು ಅವಶ್ಯವಾದದ್ದನ್ನು ಮಾಡುವಂತೆ ವಿಜ್ಞಾಪಿಸಿದರು. ನಾವು ದೇವೋತ್ತಮ ಪರಮಪುರುಷನನ್ನು ನಮಗಾಗಿ ಏನನ್ನಾದರೂ ಮಾಡುವಂತೆ ಆಜ್ಞಾಪಿಸಲಾರೆವು. ಭಗವದ್ಗೀತೆಯಲ್ಲಿ ಉಪದೇಶಿಸಿರುವಂತೆ ಮನ್ಮನಾಭವ ಮದ್ಭೋಕ್ತೋ ಮದ್ಯಾಜಿ ಮಾಂ ನಮಸ್ಕುರು. ನಾವು ಕೇವಲ ನಮ್ಮ ನಮಸ್ಕಾರಗಳನ್ನು ಅವನಿಗೆ ಸಲ್ಲಿಸಬಹುದು ಮತ್ತು ಅಪಾಯಗಳ ನಿವಾರಣೆಗಾಗಿ ಅವನನ್ನು ಪ್ರಾರ್ಥಿಸಬಹುದು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ. ಈ ಶ್ಲೋಕದಲ್ಲಿ ಭಗವಂತನ ವಿವಿಧ ಅವತಾರಗಳನ್ನು ಸ್ಮರಣೆ ಮಾಡ್ತಾ ದೇವತೆಗಳು ಈ ಪ್ರಸ್ತುತ ಪರಿಸ್ಥಿತಿ ಏನಿದೆ ಅವರಿಗೆ, ಅಲ್ಲಿ ಕಂಸನಿಂದ ತೊಂದರೆ ಆಗ್ತಾ ಇದೆ ಮತ್ತು ಅನೇಕ ರಾಕ್ಷಸರು ಹುಟ್ಕೊಂಡಿದ್ದಾರೆ ಮತ್ತೆ. ಸೊ ಇವರೆಲ್ಲರಿಂದ ರಕ್ಷಣೆಗಾಗಿ ಅವರು ಕೃಷ್ಣನಿಗೆ ಮೊರೆ ಇಡ್ತಾ ಇದ್ದಾರೆ. ಸೊ ಈ ಶ್ಲೋಕದಲ್ಲಿ ಭಗವಂತನ ಅವತಾರಗಳ ವೈವಿಧ್ಯತೆ ಮತ್ತು ಅವುಗಳ ಉದ್ದೇಶವನ್ನು ಕೂಡ ಇಲ್ಲಿ ವರ್ಣಿಸಿದ್ದಾರೆ. ಸೊ ವಿವಿಧ ರೂಪ ಅವತಾರಗಳು, ಮನುಷ್ಯ ರೂಪದಲ್ಲಿ ಮಾತ್ರವಲ್ಲದೆ ಪ್ರಾಣಿ ಪಕ್ಷಿ ರೂಪದಲ್ಲೂ ಭಗವಂತ ಬರ್ತಾನೆ. ಏನು ಮತ್ಯ ಅವತಾರ, ಕೂರ್ಮ ಅವತಾರ, ವರಹ ಅವತಾರ, ನರಸಿಂಹ ಅವತಾರ, ಹಂಸ ಅವತಾರ ಮತ್ತು ಮಾನವ ರೂಪಗಳು ಆದ ರಾಮನಂತಹ ಕ್ಷತ್ರಿಯರು, ವಾಮನಂತಹ ಬ್ರಾಹ್ಮಣ ರೂಪದಲ್ಲಿ ಈ ರೀತಿ ಎಲ್ಲ ರೀತಿಯಾಗಿ ಬರ್ತಾನೆ. ಏನಕ್ಕೋಸ್ಕರ ಬರೋದು? ಬಂದಾಗ ಇದನ್ನೆಲ್ಲವನ್ನು ಯಾಕೆ ನೆನಪಿಸ್ಕೊತಾ ಇದ್ದಾರೆ ದೇವತೆಗಳು ಅಂದ್ರೆ, ಭಗವಂತ ಪ್ರತಿ ಬಾರಿಯೂ ಅಧರ್ಮ ಹೆಚ್ಚಿದಾಗ ನೀನು ಬಂದಿದೀಯ,
ಒಂದು ಈ ಯಾವುದೋ ಒಂದು ರೂಪದಲ್ಲಿ ಬರ್ತೀಯ ನೀನು. ಸೊ ಬಂದ್ಬಿಟ್ಟು ಈ ಲೋಕವನ್ನು ನೀನು ಕಾಪಾಡಿದೀಯ. ಅದೇ ರೀತಿ ನೀನು ಕೇವಲ ದೇವತೆಗಳಿಗೆ ಅಷ್ಟೇ ಅಲ್ಲ, ಸಂಪೂರ್ಣ ತ್ರಿಭುವನ ಅಂದ್ರೆ 3 ಲೋಕಗಳಿಗೆ ರಕ್ಷಣೆಯನ್ನು ನೀಡಿದ್ದೀಯೇ. ಸೊ ಅದರಿಂದ ಈ ಶ್ಲೋಕದಲ್ಲಿ ಹೀಗೆ ಹಿಂದೆ ನೀನು ಹೇಗೆ ರಕ್ಷಿಸಿದೆಯೋ ಅದೇ ರೀತಿ ಈಗಲೂ ಅಂದ್ರೆ ಅದೂನಾ ಪ್ರಸ್ತುತವಾದ ಪ್ರಾರ್ಥನೆ, ಸದ್ಯದ ಪ್ರಾರ್ಥನೆ ಏನು ಅಂದ್ರೆ ಅದೇ ರೀತಿ ನಮ್ಮನ್ನು ನೀನು ರಕ್ಷಿಸು ಅಂದ್ಬಿಟ್ಟು ದೇವತೆಗಳ ಕಳಕಳೆಯ ವಿನಂತಿಯನ್ನು ಭಗವಂತನಿಗೆ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಕಂಸನಂತಹ ಅಸುರರಿಂದ ಭೂಮಿಗೆ ಉಂಟಾಗಿರೋ ಭಾರ ಕಡಿಮೆ ಮಾಡ್ಲಿಕ್ಕೆ ಕೃಷ್ಣನಾಗಿ ನೀನು ಅವತರಿಸ್ತಾ ಇದೀಯಾ, ನಿಮ್ಮನ್ನು ನಾನು ಶರಣಾಗ್ತಾ ಇದೀವಿ ನಿನಗೋಸ್ಕರ ಅಂತ ಬೇಡ್ಕೊತಾ ಇದ್ದಾರೆ. ಸೊ ಭಗವಂತ ತನ್ನ ಭಕ್ತರ ಕರೆಗೆ ಹೋಗ್ಬಿಟ್ಟು ಯಾವುದೇ ರೂಪದಲ್ಲಾದ್ರೂ ಬರ್ಲಿಕ್ಕೆ ಸಾಧ್ಯ. ಅವನಿಗೆ ಜಾತಿ ಪ್ರಭೇದ ಅಂತ ಇಲ್ಲ, ಜಾತಿ ಮತಗಳು ಇಲ್ಲ. ಯಾವ ಪ್ರಾಣಿಯ ಯಾವ ಜೀವಿಯ ರೂಪದಲ್ಲಿ ಕೂಡ ಅವನು ಬರ್ಲಿಕ್ಕೆ ಸಾಧ್ಯ ಇದೆ. ಅಂದ್ರೆ ಅವನು ಡಿಸೈಡ್ ಮಾಡ್ತಾನೆ ಹೇಗೆ ಬರಬೇಕು, ಯಾವಾಗ ಬರಬೇಕು ಅಂದ್ಬಿಟ್ಟು. ಸೊ ಅದರಿಂದ ನಾವು ಕಷ್ಟದಲ್ಲಿದ್ದಾಗ ಭಗವಂತನ ಹಿಂದಿನ ಲೀಲೆಗಳನ್ನು ಸ್ಮರಿಸುವುದು, ಶ್ರವಣ ಮತ್ತು ಸ್ಮರಣ ಮಾಡುವುದರಿಂದ ನಮಗೆ ಧೈರ್ಯ ಮತ್ತು ಒಂದು ಅಭಯವನ್ನು ನಮಗೆ ಸಿಗುತ್ತೆ. ಸೊ ಅದರಿಂದ ಪ್ರತಿಯೊಂದು ಅವತಾರಕ್ಕೂ ಒಂದು ನಿರ್ದಿಷ್ಟವಾದ ಉದ್ದೇಶ ಇರುತ್ತೆ. ಸೊ ಹಾಗೆ ಅವನ ಈಗ ದೇವಕಿಯ ಮಗನಾಗಿ ಕೇವಲ ಕಂಸನ ಸಂಹಾರ ಅಷ್ಟೇ ಅಲ್ಲ, ಭಕ್ತರಿಗೆ ಆನಂದವನ್ನು ಕೊಡ್ತಾನೆ ಮತ್ತು ಭಗವದ್ಗೀತೆಯಂತ ದಿವ್ಯ ಜ್ಞಾನವನ್ನು ಕೊಡ್ತಾನೆ. ಸೊ ಈ ರೀತಿಯಾಗಿ ಪ್ರತಿಯೊಂದು ಅವತಾರವೂ ಕೂಡ ಒಂದು ವಿಶೇಷ ಕಾರಣಕ್ಕಾಗಿ ಸಂಭವಿಸುತ್ತೆ. ಸೊ ಅದೇ ರೀತಿ ನಾವು ನಮ್ಮ ಭಗವಂತ ಸರ್ವ ಸ್ವತಂತ್ರ. ದೇವತೆಗಳು ಕೂಡ ಭಗವಂತನಿಗೆ ಹೀಗೆ ಮಾಡು ಹಾಗೆ ಮಾಡು ಅಂತ ಹೇಳಲಿಕ್ಕಿಲ್ಲ, ಅವರು ಕೇವಲ ವಿನಯದಿಂದ ಪ್ರಾರ್ಥನೆ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಸೊ ನಂತರ ಈ ಭಗವದ್ಗೀತೆಯಲ್ಲಿ 2 ಶ್ಲೋಕಗಳಿವೆ, 9.34 ಮತ್ತು 18.65. 2 ಶ್ಲೋಕಗಳು ಏನು ಹೇಳಿದ್ದಾರೆ ಅಂದ್ರೆ, ಮೊದಲನೇ ಲೈನ್ ಸೇಮ್ ಇದೆ, ಮನ್ಮನಾಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತ ಮಾಮಾತ್ಮನ್ ಮತ್ಪರಾಯಣ ಅಂತ 30ನೇ ಶ್ಲೋಕದಲ್ಲಿ ಇದೆ. 9ನೇ ಅಧ್ಯಾಯದ 34ನೇ ಶ್ಲೋಕ, ಅದು ಕೊನೆಯ ಶ್ಲೋಕ. ನಂತರ 18ನೇ ಅದೇ 65 ಶ್ಲೋಕದ ಕೂಡ ಅದೇ ಸೆಂಟೆನ್ಸ್ ಇದೆ, ಮನ್ಮನಾಮವದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಸತ್ಯಂ ತೇ ಪ್ರತಿಜಾನಿ ಪ್ರಿಯೋಸ್ಮಿ. ಸೊ ಅದರಿಂದ ಇಲ್ಲಿ ಭಗವಂತ ಬರ್ತಾ ಇರೋದು, ಸೊ ಭಗವಂತ ಈ 2 ಕಡೆ ಹೇಳಿದ್ದಾನೆ, ಯಾವಾಗ್ಲೂ ನನ್ನನ್ನು ಕುರಿತು. ಭಗವಂತ ಒಂದು ಸಾರಿ ಹೇಳಿದ್ರೇನೆ ಅದೇ ದೊಡ್ಡದು. ಇಲ್ಲಿ 2 ಸಾರಿ ಭಗವಂತ ಹೇಳಿದ್ದಾನೆ, ಮನ್ಮನಾಮವದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು ಅಂದ್ಬಿಟ್ಟು. ಸೊ 2 ಸಾರಿ ಹೇಳಿದ್ದಾನೆ ಭಗವಂತ, ಯಾವಾಗಲೂ ನನ್ನನ್ನು ಕುರಿತು ಚಿಂತಿಸು, ನನ್ನ ಭಕ್ತನಾಗು, ನನ್ನನ್ನು ಪೂಜಿಸು, ನನಗೆ ನಮಸ್ಕರಿಸು, ಆಗ ನೀನು ನಿಶ್ಚಯವಾಗಿಯೂ ನನ್ನಲ್ಲಿ ಬರ್ತೀಯಾ, ನೀನು ನನ್ನಲ್ಲಿ ಬರ್ತೀಯ ಅಂತ 2 ಸಾರಿ ಹೇಳಿದ್ದಾನೆ. 9ನೇ ಅಧ್ಯಾಯದಲ್ಲಿ, ಇನ್ನೊಂದು ಸಾರಿ 18ನೇ ಅಧ್ಯಾಯದಲ್ಲಿ ಕೊನೆಯ ಮುಗಿಸುವಾಗ ಸಾರಾಂಶದಲ್ಲಿ ಹೇಳಿದ್ದಾನೆ. ಸೊ ಅದರಿಂದ ಯಾವಾಗಲೂ ನಾವು ಸ್ಮರಣೆ, ಬುದ್ಧಿ ಮತ್ತು ಭಕ್ತಿ ಅರ್ಪಣೆಯನ್ನು ಮಾಡಬೇಕು. ವಿನಯವಾಗಿ ನಾವು ಭಗವಂತನಲ್ಲಿ ನಾವು ಶರಣಾಗತರಾಗಬೇಕು. ಈ ರೀತಿ ಮಾಡೋದ್ರಿಂದ ಇವರು ದೇವತೆಗಳು ಹೇಳ್ತಾ ಇದ್ದಾರೆ, ನಾವು ಭಗವಂತನ ಗರ್ಭದಿಂದ ಭಗವಂತನ ನಮಸ್ಕರಿಸುವ ಮೂಲಕ ನಮಗೂ ಕೂಡ ಮಾದರಿಯಾಗಿದ್ದಾರೆ. ನಮ್ಮ ಇಚ್ಛೆಯನ್ನು ನಡೆಸುವಂತ ಕೇಳುವ ಬದಲು ನಿನ್ನ ಇಚ್ಛೆಯಂತೆ ನಮ್ಮನ್ನು ನಡೆಸುವಂತ ಬೇಡುವುದು ಶ್ರೇಷ್ಠವಾದದ್ದು ಅಂತ ಹೇಳಿ ದೇವತೆಗಳು ಇಲ್ಲಿ ನಮಗೆ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ಇಂದಿನ ತರಗತಿ ನಿಲ್ಲಿಸೋಣ. ವಾಂಚ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರಿ. ಇನ್ನೊಂದು ಕ್ಲಾಸ್ ಇದೆ 4 ಗಂಟೆಗೆ, ಹೋಗ್ತೀನಿ ನಾನು. ಅದರಿಂದ ಇವತ್ತು ಏನು ಪ್ರಶ್ನೆಗಳು ತಗೊಳ್ಳಲ್ಲ, ಮುಂದಿನ ವಾರ ನೋಡೋಣ. ಯಾವ್ದು ಪ್ರಶ್ನೆಗಳಿದ್ರೆ ಈ ಶ್ಲೋಕದಲ್ಲಿ ಕೂಡ ಮುಂದಿನ ವಾರ ಚರ್ಚೆ ಮಾಡೋಣ. ಎಲ್ಲರಿಗೂ ಕೃಷ್ಣ ಧನ್ಯವಾದ. ಪ್ರಭುಜಿ, ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ, ಧನ್ಯವಾದ.